Let's start on the got it. Yes, Hare Krishna. ಎಲ್ಲರಿಗೂ ಸ್ವಾಗತ. 15 minutes ಕೀರ್ತನ್ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. श्री राधा गोविंद की जय, गुरुदारी की जय, श्रील प्रभुपाद की जय. हरे कृष्णा 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 हरे हरे, हरे राम हरे राम, राम राम हरे हरे, हरे कृष्णा कृष्णा कृष्णा
हरिनाम संकीर्तन की शील प्रभुपाद की जय गौर प्रेमानंदे हरि 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 बोल। ಎಸ್ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಎಸ್ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಎಸ್ ಹರೇ ಕೃಷ್ಣ ಇವತ್ತು 0 ಡೇ ನಾಳೆಯಿಂದ ಮೊದಲ ಅಧ್ಯಾಯ ಇವತ್ತು 0 ಡೇ ಕೃಷ್ಣ ಚೈತನ್ಯ ಓಕೆ ಒಂದು ನಿಮಿಷ ಓಕೆ ಎಸ್ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಎಸ್ ಕೃಷ್ಣ ಚೈತನ್ಯ ಅಯ್ಯಯ್ಯೋ
ಸ್ಟಾರ್ಟ್ ಮಾಡುವ. ಎಸ್, ಇವತ್ತು ಓರಿಯೆಂಟೇಷನ್ ಡೇ, ನಿಮಗೆ ತಿಳಿಸಿಕೊಡ್ತೇವೆ ಮತ್ತು ಪ್ರಭುಪಾದ ಬಗ್ಗೆ ಸ್ವಲ್ಪ ತಿಳಿಸ್ತೇವೆ. ನಾಳೆಯಿಂದ ಸ್ಟಾರ್ಟ್ ಆಗುವಂಥದ್ದು. ಎಸ್, ಒಂದು ನಿಮಿಷ. ಕೃಷ್ಣ. ಎಸ್, ಕೃಷ್ಣ ಚೈತನ್ಯ. ಸ್ಟಾರ್ಟ್ ಮಾಡುವ. ಓರಿಯೆಂಟೇಷನ್ ಡೇ. ಓಕೆ, ಅಂಡರ್ಸ್ಟ್ಯಾಂಡ್ ಗೀತಾ ಇನ್ 18 days. ನೋಡಿ, 18 ದಿವಸದಲ್ಲಿ ಗೀತೆಯನ್ನು ಕಲಿಯಲಿಕ್ಕೆ ಆಗೋದಿಲ್ಲ ನಿಮಗೆ. 18 ದಿವಸದಲ್ಲಿ ಕೃಷ್ಣ ಮತ್ತೆ ಅರ್ಜುನರ ಈ ಸಂಭಾಷಣೆ ಬಗ್ಗೆ ನಿಮಗೆ ಒಂದು ಸ್ವಲ್ಪ ವಿಷಯ ತಿಳಿರ್ತದೆ. ಎಂತ ಅಂತ, ಗೀತೆಯನ್ನು ಕಲೀಲಿಕ್ಕೆ 1 ವರ್ಷ ಬೇಕು, ಅಂದ್ರೆ ಕಂಪ್ಲೀಟ್ ಆಗಿ ಕಲಿಯುವುದು ಅಂತದ್ದು. ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ಎಂತ ಅರ್ಜುನ ಮತ್ತೆ ಕೃಷ್ಣ ಮಾತಾಡಿದ್ದಾರೆ. ಎಸ್, ಸ್ಟೆಪ್ಸ್ ಆಫ್ ಓರಿಯೆಂಟೇಷನ್. ಎಸ್, ನೋಡಿ, ಇಂಟ್ರೊಡಕ್ಷನ್ ಆಫ್ ದಿ ಕೋರ್ಸ್, ಟೆಕ್ಸ್ಟ್ ಬುಕ್ ಫಾರ್ ದಿ ಕೋರ್ಸ್ ಫಾರ್ ಸೀರಿಯಸ್ ಸ್ಟಡಿ, ವಾಟ್ಸ್ಆಪ್ ಕೋಡ್ ಆಫ್ ಕಾಂಡಕ್ಟ್, ಇಂಟ್ರೊಡಕ್ಷನ್ ಟು ಟೀಚರ್ಸ್ ಅಂಡ್ ಅಡ್ಮಿನ್ಸ್, ಟೆಸ್ಟಿಮನಿ ಫ್ರಮ್ ಪ್ರಿವಿಯಸ್ ಸ್ಟೂಡೆಂಟ್ಸ್, Zoom class decorum, answer for queries, spam warning, tour of the website, YouTube channel, Facebook page, and show how to register to learn dash and solve 10 questions of day 0. Idu ಮಾಡ್ತೇನೆ. ಮತ್ತೆ explain each answers, ask all UT to solve this quiz, ಸಂಕಲ್ಪ, common FAQ. ಓಕೆ, ಈಗ ಇದು ನಾವು ಹೇಳುವಂತ 15ನೇ ಕ್ಲಾಸ್ ಪ್ರಭುಪಾದ್ ಇವರ ಟೀಚಿಂಗ್ಸ್ ಆಧಾರದ ಮೇಲೆ, ಬೇಸ್ಡ್ ಆನ್ ದ ಟೀಚಿಂಗ್ಸ್ ಆಫ್ ಇಸ್ ಡಿವೈನ್ ಗ್ರೇಸ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್, ಫೌಂಡರ್ ಆಚಾರ್ಯ ಇಸ್ಕಾನ್. ಹಾಗಾಗಿ ಇವರಿಗೆ ನಾವು ವಂದನೆ ಸಲ್ಲಿಸಿ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು, ಇಲ್ಲದ ತಪ್ಪಾದಿತ್ತು. ಯಾಕೆಂದ್ರೆ ಪ್ರಭುಪಾದ್ ಫೌಂಡರ್ ಆಚಾರ್ಯ, ಫೌಂಡರ್ ಇಸ್ಕಾನ್ ಇದು ಫೌಂಡರ್ ಆಚಾರ್ಯ. AC ಅಂದ್ರೆ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್. ನೋಡಿ, ಇಲ್ಲಿ ಅಭಯ ಚರಣ ಅವರ ತಂದೆ ಇಟ್ಟ ಹೆಸರು, ಚರಣಾರವಿಂದ ಅವರಿಗೆ ದೀಕ್ಷೆ ಆಗುವ ಗುರು ಇಟ್ಟ ಹೆಸರು, ಭಕ್ತಿವೇದಾಂತ ಅವರ ಗಾಡ್ ಬ್ರದರ್ಸ್ ಕೊಟ್ಟಂತ ಹೆಸರು, ಸ್ವಾಮಿ ಅವರಿಗೆ ಸನ್ಯಾಸಿ ಆದಾಗ ಅವರಿಗೆ ಸಿಕ್ಕಿದ ಹೆಸರು, ಪ್ರಭುಪಾದ್ ಅವರ ಶಿಷ್ಯರವರಿಗೆ ಇಟ್ಟ ಹೆಸರು. ಹಾಗಾಗಿ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್ ಇವರು ಫೌಂಡರ್ ಆಚಾರ್ಯ ಇಸ್ಕಾನ್. ಎಸ್, ಮತ್ತೆ ಇವರು ಮಾಮೂಲಿ ಜನ ಅಲ್ಲ, ಇವರು ನಿತ್ಯ ಸಿದ್ಧರು. ನಿತ್ಯ ಸಿದ್ಧರು ಮತ್ತೆ ನಿತ್ಯ ಬದ್ಧರು. ನಾವೆಲ್ಲ ನಿತ್ಯ ಬದ್ಧರು. ನಿತ್ಯ ಸಿದ್ಧರು ಅಂದ್ರೆ ಅಂತ, ಅವರು ಆಕ್ಚುಲಿ ಆಧ್ಯಾತ್ಮ ಲೋಕದಲ್ಲಿ ಇರಬೇಕು. ಅವ್ರೇನು ತಪ್ಪು ಮಾಡಲಿಲ್ಲ, ಆದ್ರೆ ಕೃಷ್ಣ ಅವರನ್ನು ಕಳಿಸುವಂಥದ್ದು. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ ಆಯೇಗ. ಮೋರ ಸೇನಾಧಿಪತಿ ಅಂದ್ರೆ ನನ್ನ ಕಮಾಂಡರ್ ಇನ್ ಚೀಫ್ ಬರ್ತಾನೆ. ಯಾರು? 500 ವರ್ಷ ಹಿಂದೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭು ಕೃಷ್ಣನೇ, ಅದು ಬೇರೆ ಯಾರಲ್ಲ, ಅದು ಪ್ರಭುಪಾದ. ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಪ್ರಭುಪಾದ್ ಇದು ಗುರು, ಇದು ತಂದೆ. ಅಂದ್ರೆ ಈ ಆಚಾರ್ಯ ಗುರು ಪರಂಪರೆಯಲ್ಲಿ ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಗೌರಿ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಶ್ರೀಲ ಭಕ್ತಿ ಸುಧಾನ ಸರಸ್ವತಿ ಠಾಕೂರ್, ಮತ್ತೆ ಪ್ರಭುಪಾದ್ ಬರುವಂಥದ್ದು. ಹಾಗೆ ಪ್ರಭುಪಾದ್ ಇದು ಗುರು ಭಕ್ತಿ ವಿನೋದ್ ಠಾಕೂರ್. ಅವರು ಯಾವಾಗ ಅವ್ರು ಪ್ರೆಡಿಕ್ಟ್ ಮಾಡಿದ್ದಾರೆ, ವೆರಿ ಸೂನ್ ಎ ಪರ್ಸನ್ ವಿಲ್ ಕಮ್, ಈ ವಿಲ್ ಪ್ರೀಚ್ ಇನ್ ಎಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಜರ್ಮನಿ ಎಲ್ಲ ಪ್ರೀಚ್ ಮಾಡ್ತಾರೆ ಅಂತ ಅವರು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಅದು ಯಾರು? ಪ್ರಭುಪಾದ್. ಹಾಗಾಗಿ ಶುದ್ಧ ಭಕ್ತರು ಬರುವಂತದ್ದು ಫಸ್ಟಿಗೆ ಇಂಡಿಕೇಟ್ ಆಗಿರ್ತದೆ. ಹಾಗೆ ಪ್ರಭುಪಾದ್ ಎಂತ ಮಾಡಿದ್ರು? ಪ್ರಭುಪಾದ್ ಅಮೆರಿಕದಲ್ಲಿ ಜಗನ್ನಾಥ್ ರಥಯಾತ್ರೆ ಮಾಡಿದ್ರು. ನಿಮ್ಗೆಲ್ಲರಿಗೂ ಗೊತ್ತುಂಟು, ಜಗನ್ನಾಥ್ ಪುರಿ ಒರಿಸ್ಸಾದಲ್ಲಿ ತುಂಬಾ ಫೇಮಸ್ ರಥಯಾತ್ರೆ. ಪ್ರಭುಪಾದ್ ಇದನ್ನು ಅಮೆರಿಕದಲ್ಲಿ ಮಾಡಿದ್ರು. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಶ್ರೀಮದ್ ಭಾಗವತಂ ಅಲ್ಲಿ ವಿದುರ ಯುಧಿಷ್ಠಿರ ಮಹಾರಾಜ ಚಿಕ್ಕಪ್ಪ, ಈ ಕುರುಕ್ಷೇತ್ರ ಯುದ್ಧ ಆಗುವಾಗ ಅವ ಇರುವುದಿಲ್ಲ, ಅವ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಯುದ್ಧ ಆದ್ಮೇಲೆ ಬರ್ತಾನೆ. ಆಗ ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ನೀನು ಎಲ್ಲಿ ಹೋಗಿದ್ಯಾ? ವಿದುರ ಮಹಾತ್ಮ, ಶುದ್ಧ ಭಕ್ತ, ನೀನು ಎಲ್ಲಿ ಹೋಗಿದ್ಯಾ? ನಾನು ತೀರ್ಥಯಾತ್ರೆಗೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹೇಳುವಂಥದ್ದು, ತೀರ್ಥಂ ಕುರುವಂತೆ ತೀರ್ಥಾನೆ,
ಶುದ್ಧ ಭಕ್ತರು ಯಾವ ಜಾಗ ಇರ್ತದೆ ಅದು ತೀರ್ಥ ಆಗ್ತದೆ. ಇದಕ್ಕೆ ಎಕ್ಸಾಂಪಲ್ ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು, ಅಮೆರಿಕವನ್ನು ತೀರ್ಥ ಮಾಡಿದ್ರು. ಹೇಗೆಂದ್ರೆ ಈ ಅಲ್ಲಿಯ ಜನರಿಗೆ ಜಗನ್ನಾಥ್ ಯಾರು? ಜಗನ್ನಾಥ್ ಅಂದ್ರೆ ಕೃಷ್ಣ, ಬಲ್ದೇವ್ ಅಂದ್ರೆ ಬಲರಾಮ್, ಸುಭದ್ರ ಅಂದ್ರೆ ಅವ್ರ ತಂಗಿ. ಜನರಿಗೆ ಯಾರಂತ ಗೊತ್ತಿಲ್ಲ, ಆದ್ರೆ ಲಕ್ಷಗಳಿಂದ ಸೇರಿದ್ರು ರಥಯಾತ್ರೆಗೆ. ಇದು ಹೇಗೆ ಸಾಧ್ಯ? ಯಾಕೆಂದ್ರೆ ಶುದ್ಧ ಭಕ್ತರು ಯಾವ ಜಾಗ ಕಾಲಿಡ್ತಾರೆ ಅದು ತೀರ್ಥ ಆಗ್ತಾರೆ. ತೀರ್ಥಂ ಕುರುವಂತಿ ತೀರ್ಥ. ನೀನು ತೀರ್ಥಯಾತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ. ವಿದುಷ ಮಹಾರಾಜ್ ಹೇಳುವಂಥದ್ದು ವಿದುರನಿಗೆ, ನೀನು ಯಾವ ಜಾಗದಲ್ಲಿ ಇದ್ದಿ ಅದು ತೀರ್ಥ ಆಗ್ತದೆ. ಅದೇ ರೀತಿ ಪ್ರಭುಪಾದ್ ಕೂಡ ಈ ಯಾವ ಜಾಗಕ್ಕೆ ಹೋದ್ರು ಅದೆಲ್ಲ ತೀರ್ಥ ಆಯ್ತು. ಪ್ರಭುಪಾದ್ ಹೇಳ್ತಾರೆ ಹೇಗೆಂದ್ರೆ ಈಗ ನಮ್ಗೆಲ್ಲ ಹೆಚ್ಚಿನವರಿಗೆ ಮುಕ್ತಿ ಮೋಕ್ಷ ಎಲ್ಲ ಇಚ್ಛೆ, ಮತ್ತೆ ನಮ್ಗೆ ವೈಕುಂಠ ಹೋಗ್ಬೇಕು ಇದೆಲ್ಲ ಇಚ್ಛೆ. ವೈಕುಂಠ ಎಂತ ನಮ್ಗೆ ತಿಳಿದಿರ್ಬೇಕು. ಹೇಗಂದ್ರೆ ಈಗ ನಮ್ಗೆ ಅಮೆರಿಕ ಹೋಗ್ಲಿಕ್ಕೆ ಇಚ್ಛೆ ಉಂಟು. ಅಮೆರಿಕ ಎಂತ ಪ್ಲೇಸ್, ವೀಸಾ ಹೇಗೆ ಸಿಗುವಂಥದ್ದು, ಪಾಸ್ಪೋರ್ಟ್ ಹೇಗೆ ಮಾಡುವಂಥದ್ದು, ಇದೆಲ್ಲ ನಾವು ತಿಳಿದಿರ್ಬೇಕು. ಮತ್ತೆ ಹಣ ಕೊಡಬೇಕು, ಹಣ ಸಂಗ್ರಹಣೆ ಮಾಡಿ ಮತ್ತೆ ಹೋಗುವಂಥದ್ದು. ಅದೇ ರೀತಿ ವೈಕುಂಠ ಹೋಗ್ಬೇಕಿದ್ರೆ ನಾವು ತಿಳಿಬೇಕು ವೈಕುಂಠದಲ್ಲಿ ಎಂತ ಉಂಟು, ಅಲ್ಲಿ ಹೋಗ್ಲಿಕ್ಕೆ ಅರ್ಹತೆ ಅಂತ. ಅದೇ ಪ್ರಭುಪಾದ ಹೇಳ್ತಾರೆ ಯು ಕ್ಯಾನ್ ಕ್ರಿಯೇಟ್ ವೈಕುಂಠ. ಯು ಕ್ಯಾನ್ ಕ್ರಿಯೇಟ್ ವೈಕುಂಠ ಅಂದ್ರೆ ವೈಕುಂಠವನ್ನು ಸೃಷ್ಟಿ ಮಾಡಬಹುದು. ಹೇಗೆ? ಶುದ್ಧ ಭಕ್ತರು ಯಾವ ಜಾಗ ಇರ್ತದೆ ಅದು ವೈಕುಂಠ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ 108 ದೇವಸ್ಥಾನ ಮಾಡಿದ್ರು. ಪ್ರಭುಪಾದ ಹೇಳ್ತಾರೆ ದೀಸ್ ಪ್ಲೇಸಸ್ ಆರ್ ಆಲ್ ವೈಕುಂಠ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಕನಕದಾಸರು ಶ್ರೀರಂಗಂ ಅಂದ್ರೆ ತಿರುಚಿನಪಳ್ಳಿಯಲ್ಲಿ ಶ್ರೀರಂಗಂ ಅಂತ ಟೆಂಪಲ್ ಉಂಟು, ತಿರುಚಿ, ಈ ತಮಿಳುನಾಡಲ್ಲಿ. ಈಗ ನಾನು ಕೂಡ ತುಂಬಾ ಬಾರಿ ಹೋಗಿದ್ದೇನೆ ಶ್ರೀರಂಗಂ ದೇವಸ್ಥಾನಕ್ಕೆ. ಆದ್ರೆ ಕನಕದಾಸರು ಹೋಗಿ ಎಂತ ಮಾಡಿದ ಅಂದ್ರೆ, ಅದೊಂದು ಪದ್ಯ ಉಂಟು, ಫೇಮಸ್ ಪದ್ಯ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ಅಂದ್ರೆ ಅವ್ರು ಶ್ರೀರಂಗಂ ಆ ದೇವಸ್ಥಾನ ನೋಡುವಾಗ ಅದಂದ್ರೆ ತುಂಬಾ ದೊಡ್ಡ ದೇವಸ್ಥಾನ, ತುಂಬಾ ಅಂದ್ರೆ ಎಕರೆಗಟ್ಟಲೆ ಜಾಗದಲ್ಲಿ ದೇವಸ್ಥಾನ, ತುಂಬಾ ದೊಡ್ಡದು. ಈ ಭೂಲೋಕದ ವೈಕುಂಠ ಅಂತ ಹೇಳ್ತಾರೆ, ಅದು ಅಷ್ಟು ದೊಡ್ಡ ದೇವಸ್ಥಾನ. ಹಾಗೆ ಅವರು ಶ್ರೀರಂಗಂ ಟೆಂಪಲ್ ನೋಡಿ ಅವರಿಗೆ ವೈಕುಂಠ ನೋಡಿದಾಗಾಯ್ತು. ವಜ್ರ ವೈಡೂರ್ಯವ ಕಂಡೆ ಅಂದ್ರೆ ಅವರಿಗೆ, ಈಗ ನಾನು ಕೂಡ ಹೋಗಿದ್ದೇನೆ, ಅದು ಕಂಬ, ಕಲ್ಲಿನ ಕಂಬ, ಆದ್ರೆ ಅವರಿಗೆ ವಜ್ರದ ಕಂಬದಾಗಿ ಕಂಡಿದ್ದಂತೆ. ಹಾಗೆ ಪ್ರಭುಪಾದ ಹೇಳ್ತಾರೆ ಈಗ ಎಂತಂದ್ರೆ ನಮ್ಮ ಕೊರತೆ ಅಂತಂದ್ರೆ ನಮ್ಮ ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ, ಹಾಗಾಗಿ ನಮಗೆ ಕಾಣ್ತಾ ಇಲ್ಲ. ಎಲ್ಲಾದ್ರೆ ನಮ್ಗೆ ವೈಕುಂಠ ಇಲ್ಲಿಯೇ ಕಾಣ್ಬೋದು. ಹೇಗೆ? ನಾವು ಕಣ್ಣಲ್ಲಿ ಪ್ರೇಮ ತುಂಬಬೇಕು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜ. ಅಂದ್ರೆ ಕಣ್ಣಲ್ಲಿ ಪ್ರೇಮ ತುಂಬಿದ ಮೇಲೆ ನಮಗೆ ವೈಕುಂಠ ಕಾಣ್ತದೆ. ಈಗ ನಮಗೆ ಕಾಣ್ತಾ ಇಲ್ಲ. ನಮ್ಗೆ ಎಂತ ಆಗ್ತದೆ? ಇದು ಮಾಮೂಲಿ ಮನೆ, ಅಂದ್ರೆ ಮಾಮೂಲಿ ಒಂದು ಇದು ಬಿಲ್ಡಿಂಗ್ ಇಲ್ಲ, ಅಲ್ಲಿ ಅದು ವೈಕುಂಠವೇ, ಆದ್ರೆ ನಮಗೆ ಕಾಣುವುದಿಲ್ಲ ಅಷ್ಟೇ. ಹಾಗೆ ಪ್ರಭುಪಾದ ಎಂತ ಮಾಡಿದ್ರು? ಅನ್ಲಿಮಿಟೆಡ್ ವೈಕುಂಠ ಕ್ರಿಯೇಟ್ ಮಾಡಿದ್ರು ರಥಯಾತ್ರೆ ಮೂಲಕ. ಎಸ್, ಈಗ ಪ್ರಭುಪಾದ ಬಗ್ಗೆ ಸ್ವಲ್ಪ ತಿಳಿಯುವ. ನೋಡಿ, ಪ್ರಭುಪಾದ ಇದು 5 ವರ್ಷ ಮುಗಿಯುವಾಗ ಅವರ ಗುರು ಹತ್ರ, ತಂದೆ ಹತ್ರ ಹೇಳುವಂಥದ್ದು, ಅಪ್ಪ ನನಗೆ ಕೂಡ ರಥ ಮಾಡಿ ಕೊಡಿ. ಪ್ರಭುಪಾದ ತಂದೆ ವೈಷ್ಣವ ಆಗಿದ್ರು. ಅವರು ಎಂತ ಹೇಳುವಂಥದ್ದು, ಸಣ್ಣದಿಂದ ಪ್ರಭುಪಾದಿಗೆ ಕೃಷ್ಣ ಪ್ರಜ್ಞೆಯನ್ನು ತಿಳಿಸಿಕೊಟ್ರು. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಅಮೆರಿಕ ಹೋದ ಮೇಲೆ ಪ್ರಭುಪಾದ ಹೇಳುವಂಥದ್ದು, ನಾನು ಈ ಲೆವೆಲ್ಗೆ ಬಂದಿದ್ದೆ ಇದು ನನ್ನ ತಂದೆ ಕೃಪೆಯಿಂದ. ಅದಕ್ಕೆ ಹೇಳುವಂಥದ್ದು, ಮನೆ ಮೊದಲ ಪಾಠಶಾಲೆ, ತಂದೆ ತಾಯಿ ಮೊದಲ ಗುರು. ತಂದೆ ತಾಯಿ ಈಗ ನಾವು ಹೆಚ್ಚಿನವರು ಹೇಳ್ತಾರೆ ಎಸ್ ನನ್ನ ಜವಾಬ್ದಾರಿ ಮುಗಿಯಿತು. ಈಗ ರಿಟೈರ್ಮೆಂಟ್ ಆದ್ಮೇಲೆ ಎಸ್ ನನ್ನ ಜವಾಬ್ದಾರಿ ಮುಗಿಯಿತು, ನನ್ನ 2 ಮಕ್ಕಳಿದ್ರು ನನಗೆ, 3 ಮಕ್ಕಳು, ಅದರಲ್ಲಿ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದೆ, ಒಬ್ಬನಿಗೆ ಎಜುಕೇಶನ್ ಆಗಿದೆ, ಅವನಿಗೆ ಕೆಲಸ ಸಿಕ್ಕಿದ್ದು, ನನ್ನ ಜವಾಬ್ದಾರಿ ಮುಗೀತು, ಹೀಗೆ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತೇವೆ. ಪ್ರಭುಪಾದ ಹೇಳ್ತಾರೆ ಅದು ಭೌತಿಕ ಜವಾಬ್ದಾರಿ, ಅದು ಮುಗೀತು, ಓಕೆ. ಆಧ್ಯಾತ್ಮಿಕ ಜವಾಬ್ದಾರಿ ಕೂಡ ಉಂಟು. ಹೇಗೆಂದ್ರೆ ಮಕ್ಕಳು ಕೆಟ್ಟದ್ದು ಮಾಡಿದ್ರೆ ಅದು ಅರ್ಧಪಡಿಸಿ 50% ಎತ್ತವರಿಗೆ ಹೋಗ್ತದೆ, ಒಳ್ಳೇದು ಮಾಡಿದ್ರೆ 50% ಅವರಿಗೆ ಹೋಗ್ತದೆ. ಈಗ ಮಕ್ಕಳು ಒಳ್ಳೇದು ಮಾಡಿದ್ರೆ 50% ತಂದೆ ತಾಯಿಗೆ ಹೋಗ್ತದೆ, ಕೆಟ್ಟದ್ದು ಮಾಡಿ ಕೂಡ 50% ಹೋಗ್ತದೆ ಕ್ರೆಡಿಟ್. ಹಾಗಾಗಿ ನಾವು ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡುವುದು ನಮ್ಮ ಕರ್ತವ್ಯ. ಇದು ದೊಡ್ಡ ಕರ್ತವ್ಯ. ಅದು ಜನರಿಗೆ ಇದು ಗೊತ್ತಿಲ್ಲ ಕರ್ತವ್ಯ. ಹೇಳ್ತಾರೆ ಇಲ್ಲ,
ಇದು ದೊಡ್ಡ ಕರ್ತವ್ಯ, ಶಾಸ್ತ್ರದಲ್ಲಿ ಉಂಟು. ಮಕ್ಕಳನ್ನು ಹುಟ್ಟಿಸು ಮಾತ್ರ ಅಲ್ಲ. ಹೇಗಂದ್ರೆ ನೋಡಿ, ಇದು ಪ್ರಭುಪಾದ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ನೈಷ್ಠಿಕ ಬ್ರಹ್ಮಚಾರಿ, ಅವ್ರು ಮದುವೆ ಆಗಲಿಲ್ಲ, ಶುದ್ಧ ಬ್ರಹ್ಮಚಾರಿ. ಆಗ ಅವ್ರು ಹೇಳ್ತಾರೆ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ, ನಾನು 100 ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಿದ್ಧ, ಆದ್ರೆ ನನ್ನ ಮಕ್ಕಳು ಕೃಷ್ಣ ಪ್ರಜ್ಞೆಗೆ ಬರುವ ಗ್ಯಾರಂಟಿ ಇಲ್ಲದಾಗೆ ನಾನು ಮದುವೆ ಆಗುವುದಿಲ್ಲ. ಇದ್ರ ಅರ್ಥ ಎಂತ? ನಾವು ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವರನ್ನು ನಾವು ಕೃಷ್ಣ ಪ್ರಜ್ಞೆ ಅವರಿಗೆ ಕೊಡ್ಬೇಕು, ಇದು ನಮ್ಮ ಆದ್ಯ ಕರ್ತವ್ಯ. ಪ್ರಭುಪಾದ ಹೇಳ್ತಾರೆ, ನನ್ನ ತಂದೆ ನನಗೆ ಕೊಟ್ರು ಸಣ್ಣದಿರುವಾಗಲೇ. ಹಾಗಾಗಿ ಇಷ್ಟೆಲ್ಲ ನಾನು ಈ ರೀತಿ ಬರ್ಲಿಕ್ಕೆ, ಲೆವೆಲ್ ಬರ್ಲಿಕ್ಕೆ ನನ್ನ ತಂದೆ ಕಾರಣ, ಪ್ರಭುಪಾದ ಹೇಳ್ತಾರೆ. ಹಾಗೆ ರಥಯಾತ್ರೆ ಮಾಡಿ ಕೊಡ್ತಾರೆ. ಯಾಕೆಂದ್ರೆ ನೋಡಿ, ಈ ಪ್ರಭುಪಾದ ಕೋಲ್ಕತ್ತಾದಲ್ಲಿ ಇದ್ದದ್ದು, ಬೆಂಗಾಲಲ್ಲಿ ಈಗ ಕೂಡ, ಈಗ ನಾನು ಕೂಡ ಎವ್ರಿ ಇಯರ್ ಹೋಗ್ತೇನೆ ರಥಯಾತ್ರೆಗೆ, ಜಗನ್ನಾಥಪುರಿಗೆ. ಅಲ್ಲಿ ಹೇಗೆ ಅಂದ್ರೆ ತುಂಬಾ ಹತ್ತಿರ, ಈ ಕೋಲ್ಕತ್ತಾ ಅಲ್ಲಿಗಿಂತ ಒಂದು ಎಷ್ಟು, ನಮ್ಮ ಮಂಗಳೂರು ಬ್ಯಾಂಗ್ಳೂರು 300 ಕಿಲೋಮೀಟರ್ಸ್ ಅಷ್ಟೇ, 350 ಕಿಲೋಮೀಟರ್ ಓವರ್ ನೈಟ್ ಜರ್ನಿ. ಆಗ ಹೆಚ್ಚಿನವರು ಹೋಗ್ತಾರೆ ಅಲ್ಲಿ, ಎಲ್ಲಿ ಜಗನ್ನಾಥಪುರಿಗೆ ರಥಯಾತ್ರೆಗೆ. ಹಾಗೆ ಅವರಿಗೆ ಕೂಡ ಇಚ್ಛೆ ಆಯಿತು, ಅವರು ಕೂಡ ರಥಯಾತ್ರೆ ಮಾಡಿದ್ರು. ನೋಡಿ, ಜನರನ್ನು ಸೇರಿಸಿ ಎಲ್ಲರನ್ನು ಸೇರಿಸಿ ರಥಯಾತ್ರೆ ಮಾಡಿದ್ರು. ಮತ್ತೆ ಇದು ಪ್ರಭುಪಾದ್ ಅವರ ಗುರುವನ್ನು ಭೇಟಿಯಾಗುವಂಥದ್ದು. ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಇವರಂದ್ರೆ ಇವರಿಗೆ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೆಸರು. ಯಾಕೆ? ಅವರಿಗೆ 2 ಲಕ್ಷ ಶ್ಲೋಕಗಳು ಕಂಠಸ್ಥ ಅಂತೆ, ಮೋರ್ ದೆನ್ 2 ಲ್ಯಾಕ್ ಶ್ಲೋಕಾಸ್. ಮತ್ತೆ ಒಮ್ಮೆ ಯಾವ್ದು ಪುಸ್ತಕ ಓದಿದ್ರೆ ಮತ್ತೆ ಓದ್ಬೇಕಂತ ಇಲ್ಲ, ಅಂತ ಬ್ರೈನಿ ಅವರು. ಒಬ್ಬ ಈಗ ಬ್ರಹ್ಮ ಸಂಹಿತ, ಅವ್ರು ಬರೆದ ಬ್ರಹ್ಮ ಸಂಹಿತ ಉಂಟು, ಅದು ಎಂತಂದ್ರೆ ಹೈ ಲೆವೆಲ್ ಇಂಗ್ಲಿಷ್ ಅವ್ರದ್ದು. ಒಬ್ಬ ಪ್ರಭುಪಾದ ಹೇಳ್ತಾರೆ, ಮೈ ಗುರು ಮಹಾರಾಜ್ ಈಸ್ ವೈಕುಂಠ ಮ್ಯಾನ್, ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇವರ ಒಬ್ಬ ಗೆಳೆಯ ಹೇಳ್ತಾರೆ, ಪ್ರಭುಪಾದ ಗೆಳೆಯ, ಒಂದು ಸ್ವಾಮೀಜಿ ಇದ್ದಾರೆ, ನಾವು ಹೋಗುವ ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಂತ ಸ್ವಾಮೀಜಿ ಮಾರೆ, ನನಗೆ ಸ್ವಾಮೀಜಿಗಳನ್ನು ನೋಡಿ ನೋಡಿ ಸಾಕಾಗಿದೆ. ನನ್ನ ತಂದೆ ದೊಡ್ಡ ವೈಷ್ಣವ, ಅವರೆಂತಂದ್ರೆ ಎಲ್ಲ ಸ್ವಾಮೀಜಿಗಳನ್ನು, ರೋಡಲ್ಲಿ ಹೋಗುವ ಸ್ವಾಮೀಜಿಗಳನ್ನು ಕರೆದು ಊಟ ಹಾಕುವಂಥದ್ದು. ಆಕ್ಚುಲಿ ಇದು ಗೃಹಸ್ಥನ ಕೆಲಸ ಅಂತ ಪ್ರಭುಪಾದ ಹೇಳ್ತಾರೆ. ಹೇಗೆಂದ್ರೆ ಗೃಹಸ್ಥ 25%, ಬ್ರಹ್ಮಚಾರಿ 25%, ವಾನಪ್ರಸ್ಥ 25%, ಸನ್ಯಾಸಿ 25%. ಈ 25% ಗೃಹಸ್ಥ ಈ 75% ಅವರನ್ನು ಸಾಕ್ಬೇಕಂತ. ಇದು ಆಕ್ಚುಲಿ ಕ್ರಮ. ಹಾಗಾಗಿ ಮಧ್ಯಾಹ್ನದ ಹೊತ್ತಿಗೆ ಎಂತ ಮಾಡ್ಬೇಕಂತ, ಗೃಹಸ್ಥ ಅವೀಗ ಅವನ ಮನೆಯಲ್ಲಿ 2 ಮಕ್ಕಳು ಮತ್ತೆ ಹೆಂಡತಿ 4 ಮಂದಿ ಇದ್ರೆ, ಅವ 6 ಮಂದಿಗೆ ಊಟ ಮಾಡ್ಬೇಕಂತ, 2 ಎಕ್ಸ್ಟ್ರಾ ಮಾಡ್ಬೇಕಂತ. ಮತ್ತೆ ಅವ ಹೋಗಿ ಮಧ್ಯಾಹ್ನ ಮನೆ ಹೊರಗೆ ಹೋಗಿ ಜೋರಾಗಿ ಗೊಬ್ಬೆ ಹೊಡಿಬೇಕಂತೆ. ಯಾರಾದ್ರೂ ಹಸಿವಲ್ಲಿ ಇದ್ದೀರಾ ಬನ್ನಿ ಬನ್ನಿ ಅಂತ. ಆಗ ಬಂದ್ರೆ, ಈಗ 2 ಮಂದಿ ಬಂದ್ರೆ, 4 ಮಂದಿ ಬಂದ್ರೆ, ಆಗ ಎಂತ ಮಾಡ್ಬೇಕು, ಅವು ಮತ್ತೆ ಅವನ ಹೆಂಡತಿ ತಿನ್ಬಾರ್ದಂತ, ಅದು ಬಂದವರಿಗೆ ಕೊಡ್ಬೇಕಂತ. ಅತಿಥಿ ದೇವೋಭವ, ಮತ್ತೆ ಅವರು ಮಾಡಿ ತಿನ್ಬೇಕಂತ. ಇದು ಕ್ರಮ. ಅದೇ ರೀತಿ ಪ್ರಭುಪಾದ ತಂದೆ ಇದನ್ನು ಮಾಡ್ತಾ ಇದ್ರು. ಪ್ರಭುಪಾದ ತಂದೆ ಕರೆದು ಊಟ ಹಾಕ್ಸ್ತಾ ಇದ್ರು ಎಲ್ಲರಿಗೂ. ಈಗ ನಾವು ಅಂದ್ರೆ ಇದೆಲ್ಲ ಹೋಗಿದೆ ಫ್ಯಾಷನ್ ಅಂತ ಹೇಳೋದು, ಸಾರಿ, ಇದೆಲ್ಲ ಫ್ಯಾಷನ್ ಅಲ್ಲ, ಇದೆಲ್ಲ ಕಾಲ ಹೋಗಿದೆ. ಜನರಿಗೆ ಅಂದ್ರೆ ತುಂಬಾ ಸೆಲ್ಫಿಶ್. ಆಕ್ಚುಲಿ ನಾವು ನಮ್ಮದು ತಿಂದ್ರೆ ಸಾಕು, ಇನ್ನೊಬ್ಬರು ಹೇಗೆಂದ್ರೆ ನೋಡಿ, ಹೇಗಂದ್ರೆ ಈಗ ನಾವು ಟ್ರೈನಲ್ಲಿ ಹೋಗುವಾಗ ಎಂತಾಗ್ತದೆ, ನಾನು ತುಂಬಾ ಮಂದಿ ನೋಡಿದ್ದೇನೆ, ತುಂಬಾ ಜನ ಸ್ವಾರ್ಥಿಗಳಂದ್ರೆ ಅವನ ಹತ್ರ ಈಗ ಒಂದು 6 ಚಪಾತಿ ಇರ್ತದೆ, ಎಂತ ಮಾಡ್ತಾನೆ, ತಿನ್ಲಿಕ್ಕೆ ಹೋಗ್ತಾನೆ. ಆಗ ಯಾರೊಬ್ಬ ಭಿಕ್ಷುಕ ಬರ್ತಾನೆ, ಕೇಳ್ತಾನೆ ಹೀಗೆ, ಅವನನ್ನು ಓಡಿಸ್ತಾನೆ, ಮತ್ತೆ 6 ಚಪಾತಿ ಒಬ್ಬನೇ ತಿಂತಾನೆ. 2 ಅವನಿಗೆ ಕೊಟ್ರೆ ಎಂತ ಆಗ್ತದೆ, ಎಂತ ಅದು ಹೋಗ್ತದ? ಅದು ಜನರಿಗೆ ಕೊಡುವ ಟೆಂಡೆನ್ಸಿ ಇಲ್ಲ, ತೆಗೊಳ್ಳುವಂಥದ್ದು ಮಾತ್ರ. ಇದು ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಕೊರತೆ, ಪ್ರಭುಪಾದ ಹೇಳ್ತಾರೆ. ಆದ್ರೆ ನನ್ನ ತಂದೆ ಹಾಗೆ ಮಾಡಲಿಲ್ಲ. ನನ್ನ ತಂದೆ ಹೊರಗೆ ಹೋಗಿ ಎಲ್ಲರನ್ನು ಕರೆದು ಬನ್ನಿ ಊಟಕ್ಕೆ ಬನ್ನಿ 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 ಅಂತ ಆಗ್ತಾ ಇದೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ತುಂಬಾ ಮಂದಿ ಗಡ್ಡ ಬಿಟ್ಟು ಕಾವಿ ಬಟ್ಟೆ ಧರಿಸಿ ಗಾಂಜಾ ಹೇಳ್ತಾ ಇದ್ರು, ಬೀಡಿ ಹೇಳುವವರು ನೋಡಿ ಸಾಕಾಗಿದೆ. ಹಾಗಾಗಿ ನನಗೆ ಸ್ವಾಮೀಜಿ ಮೇಲೆ ನಂಬಿಕೆ ಹೋಗಿದೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗೆ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಲಾಸ್ಟಿಗೆ ಇವರ ಗೆಳೆಯ ಹೇಳ್ತಾನೆ, ಈ ಸ್ವಾಮೀಜಿ ಹಾಗೆ ಅಲ್ಲ, ನೀನು ಒಮ್ಮೆ ಬಾ, ಅದಕ್ಕೆ ನಿನ್ನ ಒತ್ತಾಯಕ್ಕೆ ಬರ್ತೇನೆ, ಆದ್ರೆ ಜಾಸ್ತಿ ಹೊತ್ತು ನಿಲ್ಲುವುದಿಲ್ಲ, ಬಂದು ಹೋಗ್ತೇನೆ. ಆಗ ಪ್ರಭುಪಾದ ಮತ್ತೆ ಅವ್ರ ಗೆಳೆಯ ಹೋಗ್ತಾರೆ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಅವರು ದೂರದಲ್ಲಿದ್ದಾರೆ. ಹೀಗೆ ನೋಡಿ, ಪ್ರಭುಪಾದ ನೋಡಿ, ನೀವು ಯೌವನಸ್ಥರು ಈ ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು, ದೂರದಿಂದ ನೋಡಿ. ಮತ್ತೆ ತುಂಬಾ ಎಫರ್ಜೆನ್ಸಿ ಇತ್ತು. ಮತ್ತೆ ಹತ್ತಿರ ಹೋಗಿ ಹೇಳ್ತಾರೆ, ನಾನು ಅದಕ್ಕೆ ಅವ್ರು ಹೇಳುವಂಥದ್ದು,
ಭಾರತಕ್ಕೆ ಮೊದಲು ಸ್ವಾತಂತ್ರ್ಯ ಸಿಗಬೇಕು. ಪ್ರಭುಪಾದಾಗ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು ನೋಡಿ, ವೈಟ್ ಆ್ಯಂಡ್ ವೈಟ್. ಪ್ರಭುಪಾದಾಗ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ರು. ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಶ್ರೀಲ ಭಕ್ತಿನಾಥ ಠಾಕೂರ್ ಹೇಳ್ತಾರೆ, ಸ್ವಾತಂತ್ರ್ಯ ಸಿಗ್ಲಿ ಸಿಗದೇ ಇರಲಿ, ಕೃಷ್ಣ ಪ್ರಜ್ಞೆ ಮೇನ್. ಹೇಗೆಂದ್ರೆ ಫುಡ್, ಕ್ಲೋದಿಂಗ್, ಶೆಲ್ಟರ್, ನಮಗೆ ಆಹಾರ, ಬಟ್ಟೆ ಮತ್ತೆ ಇರ್ಲಿಕ್ಕೆ ಮಲಗಲಿಕ್ಕೆ ಜಾಗ, ಇದು ಮೇನ್. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಮೇನ್ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಾನು ಪ್ರಭುಪಾದ್ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ನಾನು ಗೃಹಸ್ಥ. ಪ್ರಭುಪಾದಿಗಾಗ ಮದುವೆ ಆಗಿತ್ತು, 2 ಮಕ್ಕಳಿದ್ರು. ಪ್ರಭುಪಾದ್ ಹೇಳ್ತಾರೆ, ನಾನು ಗೃಹಸ್ಥ. ಅದಕ್ಕೆ ಅವರ ಗುರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ, ಸನ್ಯಾಸಿಗೆ, ಎಲ್ಲರಿಗೂ. ಮತ್ತೆ ಪ್ರಭುಪಾದ್ ಲೇಟರ್ ಈ 70s ಅಲ್ಲಿ ಪ್ರಭುಪಾದ್ ಹೇಳ್ತಾರೆ, ಮೈ ಗುರು ಮಹಾರಾಜ್ ಡಿಫೀಟೆಡ್ ಮೀ. ನನ್ನ ಗುರು ನನ್ನನ್ನು ಸೋಲಿಸಿ ಬಿಟ್ರು. ಯಾಕೆಂದ್ರೆ ಪ್ರಭುಪಾದ್ ಕೂಡ ಲೇಟರ್ ಎಂತಾಗಿದೆ ಅಂದ್ರೆ, ಅಮೆರಿಕದಲ್ಲಿ ಎಲ್ಲರನ್ನು ಮಾತಿನಲ್ಲಿ ಸೋಲಿಸ್ತಾ ಇದ್ರು. ಯಾಕೆಂದ್ರೆ ಶುದ್ಧ ಭಕ್ತರನ್ನು ಸೋಲಿಸಲಿಕ್ಕೆ ಆಗುದಿಲ್ಲ, ಅವರ ಹತ್ರ ಉತ್ತರ ರೆಡಿ ಇರ್ತದೆ. ಹಾಗೆ ಪ್ರಭುಪಾದ್ ಡಿಸೈಡ್ ಮಾಡಿದ್ರು, ಎಸ್ ಇವರು ನಿಜವಾದ ಗುರು, ನಾನು ನನ್ನ ಲೈಫನ್ನು ಇವರಿಗೆ ಡೆಡಿಕೇಟ್ ಮಾಡ್ತೇನೆ ಅಂತ ಪ್ರಭುಪಾದ್ ಡಿಸೈಡ್ ಮಾಡಿದ್ರು. ಮತ್ತೆ ಪ್ರಭುಪಾದ್ ಇದನ್ನು ಝಾನ್ಸಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಲೀಗ್ ಆಫ್ ಡಿವೋಟೀಸ್ ಅಂತ. ಆದ್ರೆ ಅಲ್ಲಿ ಎಂತ ಆಯ್ತು ಅಂದ್ರೆ, ಒಂದು ಜಾಗ ಸಿಕ್ತು, ಆದ್ರೆ ಆ ಜಾಗದಲ್ಲಿ ಈ ಗವರ್ನರ್ ಹೆಂಡತಿ ಅದರಲ್ಲಿ ಲೇಡೀಸ್ ಕ್ಲಬ್ ಮಾಡಿದ್ರು. ಇದು ಪ್ರಭುಪಾದ್ ಬ್ಯಾಕ್ ಟು ಗಾಡ್ ಇಟ್ ಮ್ಯಾಗಝಿನ್ ವಿಷಯ ಕೇಳಿದರೆ, ಪ್ರಭುಪಾದ್ 1937 ಅಲ್ಲಿ ಪ್ರಭುಪಾದಿಗೆ ಎಂತಾಯ್ತು ಅಂದ್ರೆ, ಎಸ್ ಪ್ರಭುಪಾದಿಗೆ ಬಿಸ್ನೆಸ್ ಇತ್ತು, ಒಳ್ಳೆ ಬಿಸ್ನೆಸ್ ಇತ್ತು, ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇತ್ತು, ಕೆಮಿಕಲ್ ಬಿಸ್ನೆಸ್. ಪ್ರಭುಪಾದ್ ಹೇಳಿದ್ರು, ಅವರ ಗುರು ಹತ್ರ ನನ್ನ ಹಣದಿಂದ ನಾನು ಪ್ರಚಾರ ಮಾಡ್ತೇನೆ. ಅದು 1937 ಎಂತಾಯ್ತು ಅಂದ್ರೆ, ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿಯಿತು, ಎಲ್ಲ ಕಳ್ಳತನ ಆಯ್ತು, ಟೋಟಲ್ ರೋಡ್ಗೆ ಇಳಿದ್ರು. ಪ್ರಭುಪಾದ್ ಅಂತ ಹಾಗೆ ಎಂತ ಯೋಚನೆ ಮಾಡಿದ್ರು, ಇದು ಕೃಷ್ಣನ ಕೃಪೆ, ಇದು ಕೃಷ್ಣನ ಕೃಪೆ. ನಮ್ಗೆ ಆ ರೀತಿ ಮಟ್ಟಕ್ಕೆ ಬರ್ಲಿಕ್ಕಿಲ್ಲ. ಈಗ ಎಂತಾದ್ರು ನಾವೆಂತ ಮಾಡ್ತೇವೆ, ಈಗ ಒಳ್ಳೆ ನಮ್ಗೆ ಸಂಪಾದನೆ ಇದ್ದು ಸಡನ್ ನಾವು ರೋಡಿಗೆ ಬಂದ್ರೆ ನಾವೆಂತ ಮಾಡ್ತೇವೆ, ಸುಸೈಡ್ ಮಾಡ್ತೇವೆ. ಯಾಕಂದ್ರೆ ನಮ್ಗೆ ಅಷ್ಟು ತಾಳ್ಮೆ ಇಲ್ಲ. ಆದ್ರೆ ಶುದ್ಧ ಭಕ್ತರಾಗಿ ಅಲ್ಲ, ಯಾವುದೇ ಪೊಸಿಷನ್ ಅನ್ನು ಇದು ಕೃಷ್ಣನ ಕೃಪೆ ಅಂತ ತಗೊಳ್ತಾರೆ. ಮತ್ತೆ ಪ್ರಭುಪಾದ್ ಪ್ರಚಾರಕ್ಕೆ ಇಳಿತಾರೆ, ನಿಜವಾದ ಪ್ರಚಾರಕ್ಕೆ. ಪ್ರಭುಪಾದ್ 1944 ಅಲ್ಲಿ ಬ್ಯಾಕ್ ಟು ಗಾಡ್ ಇಟ್ ಮ್ಯಾಗಝಿನ್ ಬರೀತಾರೆ. ಅವರ ಗುರು ಹೇಳಿದ್ರು, ನೀನು ಪುಸ್ತಕ ಬರೀ, ಪಾಶ್ಚಾತ್ಯಕ್ಕೆ ಪ್ರಚಾರ ಮಾಡು. ಎಂತಾಯ್ತು ಅಂದ್ರೆ, ಆ ಡೈಲಿ ಹೋಗ್ತಾ ಇದ್ರು ಪ್ರೆಸ್ಸಿಗೆ, ಅವರ ಹತ್ರ ಹಣ ಇರಲಿಲ್ಲ ಪ್ರೆಸ್ಸಿನವನಿಗೆ ಕೊಡ್ಲಿಕ್ಕೆ. ಅವ್ರೆಂತ ಮಾಡ್ತಾ ಇದ್ರು, ಅದನ್ನು ಸೇಲ್ ಮಾಡಿ ಮತ್ತೆ ಅವನಿಗೆ ಕೊಡ್ತಾ ಇದ್ರು ಹಣ. ಪ್ರೆಸ್ಸಿನವ್ರು ಕೇಳ್ತಾರೆ, ಸ್ವಾಮೀಜಿ ನೀವು ಯಾಕೆ ಹೀಗೆ ಮಾಡ್ತಾ ಇದೆ? ಅಲ್ಲ, ನನ್ನ ಗುರು ಹೇಳಿದ್ದಾರೆ. ಮತ್ತೆ ಹೆಚ್ಚಿನ ಸಲ ಅವರು ಅಲ್ಲಿ ಹೋಗುವಾಗ ಏನು ತಿನ್ನದೆ ಹೋಗ್ತಾ ಇದ್ರು, ತಿನ್ನದೆ. ಹಾಗೆ ಪ್ರೆಸ್ನವ ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಎಂತ ತಿಂದಿದ್ದೀರಾ ಅಂತ. 9 ಸಲ ಸುಮ್ಮನೆ ಹೇಳ್ತಾ ಇದ್ದಾರೆ ತಿಂದಿದ್ದೇನಂತ. ಅದು ತುಂಬಾ ತೀರಾ ಹಸಿವಾದಾಗ ಏನ್ ತಿನ್ನ, ಆಗ ಅವನೇ ಕೊಡ್ತಿದ್ದ ಪ್ರಶ್ನವ ಎಂತ ತಿನ್ಲಿಕ್ಕೆ. ಇದು ಕಂಡೀಷನ್ ಪ್ರಭುಪಾದ. ಸಾರಿ ನೋಡಿ, ಇದು ಪ್ರಭುಪಾದ್ ಜಲದೂತದಲ್ಲಿ ಹೋಗುವಂತದ್ದು. ಪ್ರಭುಪಾದ ಹತ್ರ 40 ರೂಪಾಯಿ ಇತ್ತು. ಪ್ರಭುಪಾದ್ ಅಮೆರಿಕಕ್ಕೆ ಜಲದೂತದಲ್ಲಿ ಹೋಗುವಂತ ಕಾರ್ಗೋ ಶಿಪ್. ಕಾರ್ಗೋ ಶಿಪ್ ಅಲ್ಲಿ ತುಂಬಾ ಕಷ್ಟ ಹೋಗ್ಲಿಕ್ಕೆ. ತುಂಬಾ ಅಂದ್ರೆ ಈ ಅಲೆಗಳಲ್ಲಿ ತುಂಬಾ ಇರ್ತದೆ. ಅದು ಕೂಡ ಎಂತ 3 ತಿಂಗಳು ಹಿಡಿತದೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ. ಸುಲಭದ ಕೆಲಸ ಅಲ್ಲ. ಪ್ರಭುಪಾದ್ಗೆ 70 ವರ್ಷ ಆಗಿತ್ತು. ಪ್ರಭುಪಾದ್ ಹೋಗುವಾಗ ಅವರಿಗೆ 2 ಬಾರಿ ಹೃದಯಾಘಾತ ಆಗ್ತದೆ. ಮತ್ತೆ ಪ್ರಭುಪಾದ್ ಹೇಳ್ತಾರೆ ಅವರ ಪ್ರಾರ್ಥನೆಯಲ್ಲಿ, ಕೃಷ್ಣನ ಎಲ್ಲಾ ಇನ್ಕಾರ್ನೇಷನ್ ಈ ಬೋಟ್ ಅನ್ನು ಹೇಗೆ ರೋ ಮಾಡ್ತಾರೆ ಆ ರೀತಿ ರೋ ಮಾಡಿದ್ದಾರೆ. ಮತ್ತೆ ಕ್ಯಾಪ್ಟನ್ ಹೇಳ್ತಾನೆ ಅವರ ಇಂಟರ್ವ್ಯೂ ಅಲ್ಲಿ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವನಿಗೆ ಈ ಪ್ಲೇನ್ ರಿವರ್ ಅಲ್ಲಿ ಹೋದಾಗೆ ಆಯ್ತಂತೆ. ಓಷನ್ ಅಂತ ಗೊತ್ತೇ ಆಗಲಿಲ್ಲ, ಸಮುದ್ರ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಏನು ವೇವ್ಸ್ ಇರ್ಲಿಲ್ಲ. ಇದು ಕೃಷ್ಣನ ಕೃಪೆಯಿಂದ. ಮತ್ತೆ ಪ್ರಭುಪಾದ್ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿ ಆ ಟೈಮ್ ಎಂತಂದ್ರೆ ಹಿಪ್ಪಿ ಮೂವ್ಮೆಂಟ್, ವಿಯೆಟ್ನಾಂ ವಾರ್ ಇತ್ತು, ವಿಯೆಟ್ನಾಂ ವಾರ್. ಹಾಗಾಗಿ ಜನರೆಲ್ಲ ಈ ಯಂಗ್ಸ್ಟರ್ಸ್ ಎಲ್ಲ ರೋಡ್ ಅಲ್ಲಿ ಇದ್ರು. ಅಂದ್ರೆ ಅವರೆಲ್ಲ ಗೌರ್ಮೆಂಟ್ಗೆ ರಿವೋಲ್ಟ್ ಆದ್ರು, ಅಮೆರಿಕನ್ ಗೌರ್ಮೆಂಟ್ಗೆ. ಯಾಕಂದ್ರೆ ಅವ್ರು ಫೋರ್ಸ್ಫುಲಿ ಅವರನ್ನು ಆರ್ಮಿಗೆ ಆಗ್ತಾ ಇದ್ರು. ಈಗ ಆರ್ಮಿಯಲ್ಲಿ ಹೇಗೆ ಅಂದ್ರೆ
ನಮ್ಮ ಹತ್ರ ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಮಾತ್ರ ನಾವು ಆರ್ಮಿಗೆ ಸೇರ್ಬೇಕು. ಈಗ ನಮ್ಮ ಹತ್ರ ಕ್ವಾಲಿಟಿ ಇರುವಂತದ್ದು ಬ್ರಾಹ್ಮಣ ಕ್ವಾಲಿಟಿ, ಇಲ್ಲದ್ರೆ ವೈಶ್ಯ ಕ್ವಾಲಿಟಿ, ಇಲ್ಲ ಶೂದ್ರ ಕ್ವಾಲಿಟಿ ಇದ್ರೆ ನಾವು ಅದಕ್ಕೆ ಸೇರಬಾರ್ದು. ಇದು ಜನ್ಮದಿಂದ ಅಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜನ್ಮದಿಂದ ಅಲ್ಲ, ಇದು ಸಂಸ್ಕಾರದಿಂದ. ಹಾಗಾಗಿ ಎಲ್ಲ ಯೂತ್ ರಿವೋಲ್ಟ್ ಆದ್ರು ಅಮೆರಿಕನ್ ಗವರ್ಮೆಂಟ್ಗೆ. ಎಲ್ಲರೂ ಡ್ರಗ್ಸ್ ತೆಗಿಲಿಕ್ಕೆ, ಗಾಂಜಾ ಎಳಿಲಿಕ್ಕೆ ಎಲ್ಲ ಬೇಡದೆಲ್ಲ ಮಾಡ್ತಾ ಇದ್ರು. ಪ್ರಭುಪಾದ್ ಆಗ ಎಂತ ಮಾಡಿದ್ರು, ಪ್ರಭುಪಾದ್ ಅಮೆರಿಕಕ್ಕೆ ಹೋದ್ರು. ಪ್ರಭುಪಾದ್ಗೆ ಹೋಗ್ಲು ಇರ್ಲಿಕ್ಕೆ ಜಾಗ ಇರಲಿಲ್ಲ. ಪ್ರಭುಪಾದ್ ತುಂಬಾ ಕಷ್ಟದಲ್ಲಿ. ಲಾಸ್ಟ್ಗೆ ಅವರಿಗೆ ಒಂದು ಸಣ್ಣ ಗ್ಯಾರೇಜ್ ಸಿಕ್ತು. ಆ ಗ್ಯಾರೇಜ್ ಅಲ್ಲಿ ಪ್ರಭುಪಾದ್ ಎಂತ ಮಾಡ್ತಾ ಇದ್ರು, ಪ್ರಭುಪಾದ್ ಮಧ್ಯಾಹ್ನದ ಹೊತ್ತಿಗೆ ಪಾರ್ಕಲ್ಲಿ ಹೋಗಿ ಕೀರ್ತನ ಮಾಡ್ತಾ ಇದ್ರು. 2 ಗಂಟೆಯಿಂದ 6 ಗಂಟೆ ತನಕ, 4 ಗಂಟೆ. ಆ ಕೀರ್ತನಿಗೆ ಎಲ್ಲ ಯಂಗ್ಸ್ಟರ್ಸ್ ಬರ್ತಾ ಇದ್ರು. ಅವ್ರೆಂತ ಅಂದ್ರೆ ಶುದ್ಧ ಭಕ್ತರ ಆ ಒಂದು ವಾಣಿ ಕೂಡ ತುಂಬಾ ಪವಿತ್ರ. ಹಾಗಾಗಿ ಕೀರ್ತನ್ ಕೇಳಿ 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 ಅವರು ಪ್ರಭುಪಾದ್ ಮತ್ತೆ ಗ್ಯಾರೇಜಿಗೆ ಕರ್ತಾ ಇದ್ರು. ವೀಕೆಂಡಿಗೆ 300 ಜನ ಬರ್ತಾ ಇದ್ರು, ಸ್ಯಾಟರ್ಡೆ ಸಂಡೇ. ಮತ್ತೆ ವೀಕ್ ಡೇಸ್ಗೆ 30 ಜನ ಬರ್ತಾ ಇದ್ರು. ಪ್ರಭುಪಾದ್ ದೊಡ್ಡ ಕುಕ್, ಅವರೇ ಅಡಿಗೆ ಮಾಡ್ತಾ ಇದ್ರು, ಅವರೇ ಅವರಿಗೆ ಬಡಿಸ್ತಾ ಇದ್ರು, ಮತ್ತೆ ಅವರೇ ಅವರ ಪ್ಲೇಟ್ ತೆಗಿತಾ ಇದ್ರು. ಅವ್ರಿಗೆ ತಿನ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಪ್ರಭುಪಾದ್ ಕ್ಲೀನ್ ಮಾಡ್ತಾ ಇದ್ರು. ಈ ರೀತಿ ಮಾಡಿ 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 6 ತಿಂಗಳಾದ ಮೇಲೆ ಒಬ್ಬ ಅಲ್ಲಿ ಕೇಳಿದ, ಈಸ್ ದೇರ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಅಂದ್ರೆ ಅಲ್ಲಿ ತನಕ ಪ್ರಭುಪಾದ್ ಮಾತಾಡಲಿಲ್ಲ ಅಂತ. ಈಸ್ ದೇರ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಆಗ ಪ್ರಭುಪಾದ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು. ಅಂದ್ರೆ ಗಾಂಜಾ ಎಳಿಲಿಕ್ಕೆಲ್ಲ, ಈ ಡ್ರಿಂಕ್ಸ್ ಮಾಡ್ಲಿಕ್ಕೆಲ್ಲ, ಮಾಂಸಾಹಾರಿ ಸೇವನೆ ಇಲ್ಲ, ಇದೆಲ್ಲ ಅವರು ಹಾಕಿದ್ರು. ಮತ್ತೆ ಆ 300 ಜನರಲ್ಲಿ 10 ಜನ ಮಾತ್ರ ಬಂದರು. 10 ಜನವನ್ನು ಟ್ರೈನ್ ಮಾಡಿ ಪ್ರಭುಪಾದ್ 10ರಿಂದ 100, 100ರಿಂದ 1000, 1000ರಿಂದ 10,000 ಜನ ಮಾಡಿದ್ರು. ಇದು ಪ್ರಭುಪಾದ್ ಕೆಪಾಸಿಟಿ. ಮತ್ತೆ ಪ್ರಭುಪಾದ್ ಎಂತ ಮಾಡ್ತಾರೆ ಅಂದ್ರೆ, ಈ ನೈಟ್ ಕ್ಲಬ್ಗೆ ಹೋಗ್ತಾರೆ. ಈಗ ನೈಟ್ ಕ್ಲಬ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ತಮೋಗುಣ. ಅಂದ್ರೆ ಅವರು ಟೋಟಲಿ ಅಂಧಕಾರದಲ್ಲಿ ಇದ್ದಾರೆ ನೈಟ್ ಕ್ಲಬ್ನವರು. ಪ್ರಭುಪಾದ್ ಹೋದ್ರು, ಅವರನ್ನೆಲ್ಲ ಡಿವೋಟೀಸ್ ಮಾಡಿದ್ರು, ಭಕ್ತರು ಮಾಡಿದ್ರು. ಇದನ್ನು ನೋಡಿ ಪ್ರಭುಪಾದ್ ಶಿಷ್ಯರು ಕೂಡ ಎಸ್ ನಾವು ಕೂಡ ಹೋಗ್ತೇವೆ ಅಂತ ರೆಡಿ ಆದ್ರು. ಪ್ರಭುಪಾದ್ ಹೇಳಿದ್ರು, ಓಕೆ ನೀವು ಹೋಗುದು ಓಕೆ, ಆದ್ರೆ ಹಾಗೆ ಹಿಂದೆ ಬರ್ಲಿಕ್ಕೆ ನೋಡಿ. ಹೇಗೆಂದ್ರೆ ಪ್ರಭುಪಾದ್ ಹೇಳ್ತಾರೆ, ಮಾಯಾ ಕಾಂಟ್ ಟಚ್ ಮೀ. ಮಾಯೆ ಪ್ರಭುಪಾದನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಯಾಕೆ? ಪ್ರಭುಪಾದ್ ಶುದ್ಧ ಭಕ್ತರು. ಶುದ್ಧ ಭಕ್ತರನ್ನು ಟೋಟಲ್ ಕೃಷ್ಣ ಕಂಟ್ರೋಲ್ ಅಲ್ಲಿ ಇದ್ದಾನೆ. ಹಾಗೆ ಮಾಯೆ ಇಲ್ಲ. ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ. ಜ ಕೃಷ್ಣ ಹೇ ಮಾಯರನ ಅಧಿಕಾರ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯೆ ಇಲ್ಲ. ಹಾಗೆ ಪ್ರಭುಪಾದ್ ಹೇಳಿದ್ರೆ, ಮಾಯಾ ಕಾಂಟ್ ಟಚ್ ಮೀ. ನಾನು ಎಲ್ಲಿ ಅಂದ್ರೆ ನೈಟ್ ಕ್ಲಬ್ಗೆ ಹೋಗಿದ್ದೇನೆ, ಅಲ್ಲಿ ಅವರು ಡಿವೋಟಿ ಆದ್ರು. ಯಾಕೆಂದ್ರೆ ಮಾಯೆ ನನ್ನ ಮುಟ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಹಾಗೆ ಮಾಡಬೇಡಿ, ಮಾಯೆ ತುಂಬಾ ಸ್ಟ್ರಾಂಗ್ ಇದ್ದಾಳೆ. ಹಾಗಾಗಿ ನೀವು ಕೂಡ ಅಲ್ಲಿ ಹೋಗಿ ನೀವು ಅವರೊಟ್ಟಿಗೆ ಸೇರಿ ಬೇಡದ್ ಮಾಡ್ಲಿಕ್ಕೆ ಚಾನ್ಸಸ್ ಉಂಟು. ಹಾಗೆ ಅಂದ್ರೆ ಅನುಸರಣೆ, ಅನುಕರಣೆ. ಪ್ರಭುಪಾದ್ ಇಮಿಟೇಷನ್ ಈಸ್ ಡೇಂಜರಸ್. ಅನುಕರಣೆ ಮಾಡಬಾರ್ದಂತ. ಶುದ್ಧ ಭಕ್ತರು ಮಾಡಿದ್ರೆ ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ. ಈಗ ಪ್ರಭುಪಾದ್ ಮಾಡಿದ್ರು ನಾನು ಕೂಡ ಮಾಡ್ತೇನೆ ಇಲ್ಲ. ಅವರಿಗೆ ಅಷ್ಟು ಕೃಷ್ಣ ಶಕ್ತಿ ಕೊಟ್ಟಿದ್ದಾನೆ. ಕೃಷ್ಣ ಶಕ್ತಿ ಬಿನಾ ನಾವು ಹೋಗಿ ಪರಿವರ್ತನ. ಎಸ್. ಮತ್ತೆ ಇದು ಪ್ರಭುಪಾದ್ ಇಂಗ್ಲೆಂಡ್ ಅಲ್ಲಿ ಇದು ಯಮುನಾ ದೇವಿದಾಸಿ, ಮತ್ತೆ ಇದು ಜಾರ್ಜ್ ಹ್ಯಾರಿಸನ್, ಬೀಟಲ್ ಗ್ರೂಪ್ ಇದು ಮಾಲಕ. ಪ್ರಭುಪಾದ್ ಇವನನ್ನು ಡಿವೋಟಿ ಮಾಡ್ತಾರೆ. ಇವನನ್ನು ಡಿವೋಟಿ ಮಾಡಿದ ಮೇಲೆ ಇವ ಮ್ಯೂಸಿಷಿಯನ್ ಮತ್ತೆ ಸಿಂಗರ್, ಇವ ಆಲ್ಬಮ್ ಮಾಡಿ ಇಡೀ ವಿಶ್ವಕ್ಕೆ ಪ್ರಚಾರ ಮಾಡ್ತಾನೆ. ಹಾಗಾಗಿ ಅದು ದೊಡ್ಡ ಸ್ಕೇಲ್ ಅಲ್ಲಿ ಪ್ರಚಾರ ಆಗ್ತದೆ. ಮತ್ತೆ ಇದು ರಷ್ಯಾ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಂಬರ್ 2, ಭಾರತ ನಂಬರ್ 1 ಉಂಟು. ಅಂದ್ರೆ ಭಾರತದಲ್ಲಿ ಮ್ಯಾಸಿವ್ ಆಗಿ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ತಾ ಉಂಟು, ಮ್ಯಾಸಿವ್ ಸ್ಕೇಲ್ ಅಲ್ಲಿ. ಆದ್ರೆ 70s ಅಲ್ಲಿ ಅಮೆರಿಕ ನಂಬರ್ 1 ಇತ್ತು. ಈಗ ಇಂಡಿಯಾ ಸೆಕೆಂಡ್, ರಷ್ಯಾ. ಆದ್ರೆ ಪ್ರಭುಪಾದ್ ರಷ್ಯಾಕ್ಕೆ ಒಂದೇ ಬಾರಿ ಹೋದದ್ದು. ಆದ್ರೆ ಅದು ಹೇಗೆ ಸಾಧ್ಯ ಆಯ್ತು? ಅದೇ ಶುದ್ಧ ಭಕ್ತರು ಕಾಲಿಟ್ಟ ಜಾಗ ಎಲ್ಲ ತೀರ್ಥ ಆಗ್ತದೆ. ಹಾಗೆ ಪ್ರಭುಪಾದ್ ಹೊರಡ್ತಾರೆ ರಷ್ಯಾಕ್ಕೆ, ಮಾಸ್ಕೋದಲ್ಲಿ ಇಳಿತಾರೆ ಏರ್ಪೋರ್ಟ್ ಅಲ್ಲಿ. ಆದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಅವರನ್ನು ಕಸ್ಟಡಿಗೆ ಕೊಂಡೋಗ್ತಾರೆ. ರಷ್ಯಾದಲ್ಲಿ ಅಂತಂದ್ರೆ ಕಮ್ಯುನಿಸ್ಟ್ ಕಂಟ್ರಿ, ರಷ್ಯಾ ಆಗ್ಲಿ ಚೈನಾ ಆಗ್ಲಿ ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ದೇವರ ಪ್ರಚಾರ ಮಾಡ್ಲಿಕ್ಕೆ ಇಲ್ಲ. ಮಾಡಿದ್ರೆ ಜೈಲು, ಅಂದ್ರೆ ಅವರು ಎಗೇನ್ಸ್ಟ್ ದೇವರಿಗೆ. ಹಾಗೆ ಪ್ರಭುಪಾದನ್ನು ಕಸ್ಟಡಿಗೆ ಕೊಂಡೋದ್ರು. ಕಸ್ಟಡಿಗೆ ಕೊಂಡೋಗಿ ಪ್ರಭುಪಾದ್ ಸ್ಯಾಫ್ರಾನ್ ಅಲ್ಲಿ ಇದ್ರು, ಮತ್ತೆ ಕೈಯಲ್ಲಿ ಭಗವದ್ಗೀತಾ ಪುಸ್ತಕ ಇತ್ತು.
ಇಮಿಗ್ರೇಷನ್ ಹೆಡ್ ಬರ್ತಾನೆ. ಹೆಡ್ ಬಂದು ಪ್ರಭುಪಾದನಿಗೆ ನೋಡ್ತಾನೆ, ನೋಡಿ ಎಸ್ ಹೋಗಿ ಅಂತ ಹೇಳ್ತಾನೆ. ಶಿಷ್ಯರಿಗೆ ಶಾಕ್ ಆಗ್ತದೆ, ಪ್ರಭುಪಾದಿಗೂ ಶಾಕ್ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಯಾಕೆಂದ್ರೆ ಅವನ ಹೃದಯದಲ್ಲಿ ಪರಮಾತ್ಮ ಕೃಷ್ಣ ಇದ್ದಾನೆ, ಹಾಗಾಗಿ ಕೃಷ್ಣ ಇನ್ಸ್ಪೈರ್ ಮಾಡಿದ್ರು. ಹಾಗೆ ಪ್ರಭುಪಾದಿಗೆ ಅಂತ ಪನಿಷ್ಮೆಂಟ್ ಕೊಡ್ಲಿಲ್ಲ. ಹೇಗೆಂದ್ರೆ ಅವ್ರದ್ದು ಪನಿಷ್ಮೆಂಟ್ ಹೇಗೆಂದ್ರೆ, ಈ PVC ಪೈಪ್ ಉಂಟಲ್ಲ ಅದನ್ನು ಕಾಲಿಗೆ ಹಾಕುವಂಥದ್ದು. ನೀವು ನೋಡಿರ್ಬೋದು ರಷ್ಯಾ ಮತ್ತು ಚೈನಾದಲ್ಲಿ ಹೇಗೆ ಪನಿಷ್ಮೆಂಟ್ ಅಂದ್ರೆ, PVC ಪೈಪ್ ಅನ್ನು ಕಾಲಿಗೆ ಹಾಕಿ ಈ ಇಲಿ ಬಿಡುವಂಥದ್ದು, ಇಲಿಯನ್ನು ಪೈಪಿನೊಳಗೆ ಇಲಿ ಅಂತ ಮಾಡುವಂಥದ್ದು, ನಮ್ಮ ಈ ಪಾದದ ಅಡಿ ಎಲ್ಲ ತಿನ್ನುವಂಥದ್ದು, ಅಂತ ಸಿವಿಯರ್ ಪನಿಷ್ಮೆಂಟ್ ಅವರು. ಹಾಗಾಗಿ ಪ್ರಭುಪಾದನ್ನು ಬಿಟ್ಟರು. ಆದ್ರೆ ಒಂದು ಕಂಡೀಷನ್, ಹೊರಗೆ ಪ್ರಚಾರ ಮಾಡ್ಲಿಕ್ಕೆ ಇಲ್ಲ. ಪ್ರಚಾರ ಮಾಡಿದ್ರೆ ಜೈಲು. ಪ್ರಭುಪಾದ ಹೋಗ್ತಾರೆ. ಪ್ರಭುಪಾದ ಹೋಗುವಾಗ ತುಂಬಾ ಚರ್ಚೆ ನೋಡ್ತಾರೆ ಪ್ರಭುಪಾದ. ಪ್ರಭುಪಾದ ಹೇಳ್ತಾರೆ, ಒರಿಜಿನಲಿ ರಷ್ಯನ್ಸ್ ಎಲ್ಲ ಜೀಸಸ್ ಇದು ಭಕ್ತರು, ಆದ್ರೆ ಈ ರಾಜಕಾರಣಿಗಳು ಅವರನ್ನು ದೇವರಿಂದ ದೂರ ಮಾಡಿದ್ದಾರೆ ಪ್ರಭುಪಾದ ಹೇಳ್ತಾರೆ. ಮತ್ತು ಒಂದು ಕಡೆಗೆ ಚರ್ಚಿನ ಹೊರಗೆ ಹೋಗ್ತಾರೆ ಪ್ರಭುಪಾದ. ಅಲ್ಲಿ ಈ ಕಮ್ಯುನಿಸ್ಟ್ನವರು ಬ್ರೆಡ್ ಕೊಡ್ತಾ ಇದ್ದಾರೆ. ಒಳಗೆ ಹೋಗಿ ಬಂದವರಿಗೆ ಬ್ರೆಡ್. ಅವ್ರು ಹೇಳುವಂತ, ನೀವು ಒಳಗೆ ಹೋದ್ರಲ್ಲ, ಜೀಸಸ್ ಪ್ರೇ ಮಾಡಿದ್ರಲ್ಲ, ಜೀಸಸ್ ಅಂತ ಕೊಟ್ಟ, ಏನ್ ಕೊಡ್ಲಿಲ್ಲ, ಬ್ರೆಡ್ ಕೊಟ್ಟದ್ದು ಯಾರು? ನಾವು. ಹಾಗೆ ನಾವು ದೇವರು. ಪ್ರಭುಪಾದಿಗೆ ಇದನ್ನು ನೋಡಿ ಅಂದ್ರೆ ಅಳು ಬರ್ತಾ ಇತ್ತು. ನೋಡಿ ಜನರನ್ನು ಯಾವ ರೀತಿ ತಪ್ಪು ದಾರಿಗೆ ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಪ್ರಭುಪಾದ ಎಂತ ಮಾಡಿದ್ರು, ಪ್ರಚಾರ ಮಾಡ್ಲಿಕ್ಕಿಲ್ಲ, ರೂಮಲ್ಲಿ ಇದ್ರು. ಆಗ ಒಬ್ಬ ಅಲ್ಲಿದ್ದು ಲೋಕಲ್ ರಷ್ಯನ್ ಅವ ಸಿಟಿಸನ್ ಅವ ಬಂದು ಪ್ರಭುಪಾದ ಶಿಷ್ಯರ ಹತ್ರ ಹೇಳಿದ, ಇವರು ಶ್ಯಾಮ್ ಸುಂದರ್ ಪ್ರಭುಪಾದ ಹತ್ರ ಹೇಳಿದ, ಈ ಬೀಟಲ್ ಇದು ಕ್ಯಾಸೆಟ್ ಉಂಟಾ ಅಂತ, ಇವ ಜಾರ್ಜ್ ಹ್ಯಾರಿಸನ್ ಕ್ಯಾಸೆಟ್ ಉಂಟಾ ಅಂತ. ಅದಕ್ಕೆ ಅವ ಶ್ಯಾಮ್ ಸುಂದರ್ ಪ್ರಭು ಹೇಳ್ತಾರೆ, ಇಲ್ಲ, ಬೀಟಲ್ ಕ್ಯಾಸೆಟ್ ಇಲ್ಲ, ಆದ್ರೆ ಬೀಟಲ್ ಅನ್ನು ಯಾರು ಭಕ್ತರು ಮಾಡಿದ್ದಾರೆ, ನಮ್ಮ ಗುರು ಇದ್ದಾರೆ, ಅದಕ್ಕೆ ಅವ ಬರ್ತಾನೆ ಪ್ರಭುಪಾದನ ಭೇಟಿ ಮಾಡ್ಲಿಕ್ಕೆ. ಖುಷಿಯಾಗಿ ಪ್ರಭುಪಾದ ಅವನಿಗೆ 4 ದಿವಸ ಭಗವದ್ಗೀತೆಯ ಸಾರವನ್ನು ಕುಡಿಸ್ತಾರೆ. ಟೋಟಲ್ ಜ್ಯೂಸ್ ಕುಡಿತಾರೆ 4 ದಿವಸದಲ್ಲಿ. ಪ್ರಭುಪಾದ ಪೂರ್ತಿ ಹೇಳಿಕೊಡ್ತಾರೆ ಅವನಿಗೆ. ಮತ್ತೆ ಅವ ಜೆರಾಕ್ಸ್ ತೆಗಿತಾನೆ ಭಗವದ್ಗೀತೆದು, ಮತ್ತೆ ಅವರು ಪ್ರಚಾರ ಮಾಡ್ತಾನೆ. ಅವನನ್ನು ಮತ್ತೆ ಜೈಲಿಗೆಲ್ಲ ಹಾಕಿದ್ರು, ಅದು ಅವನು ಬಿಡ್ಲಿಲ್ಲ. ಹಾಗೆ ನೋಡಿ ಪ್ರಭುಪಾದ ಖಾಲಿ ಒಂದು ಬೀಜವನ್ನು ಬಿತ್ತಿದ್ರು, ಎಂತ ರಿಸಲ್ಟ್ ಆಯ್ತು ನೋಡಿ. ಹಾಗೆ ಶುದ್ಧ ಭಕ್ತರು ಅಂದ್ರೆ ಅಷ್ಟು ಅವರ ಶಕ್ತಿ ಉಂಟು. ಒಬ್ಬನಿಗೆ ಹೇಳಿಕೊಟ್ಟು 4 ದಿವಸ ಅವ ಪ್ರಚಾರ ಮುಂದುವರಿಸಿದ. ಎಸ್, ಇದು ಪ್ರಭುಪಾದ್ ಬೆಳಿಗ್ಗೆ ಮಾರ್ನಿಂಗ್ ವಾಕ್. ಪ್ರಭುಪಾದ್ ಶೆಡ್ಯೂಲ್ ಹೇಗಿತ್ತಂದ್ರೆ, ಪ್ರಭುಪಾದ್ ರಾತ್ರಿ 10 ಗಂಟೆಗೆ ಮಲಗ್ತಾ ಇದ್ರು. 10 ಗಂಟೆಗೆ ಮಲಗಿ 12 ಗಂಟೆಗೆ ಹೇಳ್ತಾ ಇದ್ರು. 12 ಗಂಟೆಯಿಂದ 5 ಗಂಟೆ ತನಕ ಬರೀತಾ ಇದ್ರು. ನಮ್ಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕೂಡ ಡಿಸೈಡ್ ಮಾಡಿ, ನಾಳೆಯಿಂದ ನಾನು ಕೂಡ ರಾತ್ರಿ 12 ಗಂಟೆಯಿಂದ 5 ಗಂಟೆ ತನಕ ಬರೀತೇನೆ. ನಾವು ಬರಿಬಹುದು, ಆದ್ರೆ ಯಾರಿಗೂ ಕೂಡ ಓದಲಿಕ್ಕೆ ಆಗ್ಲಿಕ್ಕಿಲ್ಲ. ಅದು ಅಂದ್ರೆ ಪ್ರಭುಪಾದ್ ಈ ಗ್ರಂಥಗಳನ್ನು ಬರ್ತಾರೆ ಪ್ರಭುಪಾದ್. ಹಾಗಾಗಿ ಮತ್ತೆ ಬೆಳಿಗ್ಗೆ 5 ರಿಂದ 6 ಜಪ ಮಾಡ್ತಾ ಇದ್ರು, ಮತ್ತೆ 6 ರಿಂದ 7 ಮಾರ್ನಿಂಗ್ ವಾಕ್. ಪ್ರಭುಪಾದ್ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ರು. ಪ್ರಭುಪಾದ್ ಮಾರ್ನಿಂಗ್ ವಾಕ್ ಮಾಡ್ತಾ ಇರುವಾಗ ಯಾವ ಜಾಗದಲ್ಲಿದ್ದಾರೆ ಅಲ್ಲಿ ಉನ್ನತ ವ್ಯಕ್ತಿಯನ್ನು ಅವನ ಭೇಟಿಯಾಗಿ ಅವನಿಗೆ ಕೃಷ್ಣ ಭಜನೆ ತಿಳಿಸಿಕೊಡ್ತಾ ಇದ್ರು. ಇದು ಪ್ರಭುಪಾದ್ ಬರೆದ ಗ್ರಂಥಗಳು. ದಯವಿಟ್ಟು ನನ್ನ ನಮ್ರ ವಿನಂತಿ, ಈ ಗ್ರಂಥಗಳು ಮೇನ್ ಬೇಸ್. ಹಾಗಾಗಿ ಎಲ್ಲರೂ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ, ನಿಮಗೆ ಲಿಂಕ್ ಕಳಿಸ್ತೇವೆ ಗ್ರೂಪಿಗೆ. ಇದು ಪ್ರಭುಪಾದ್ ಬರೆದ ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್. In Delhi, Bhaktivedanta Swami personally distributes copies of Back to Godhead, and with small donations struggles to maintain the publication. He regularly sees Surendra Kumar Jain, a printer. It was somewhere in the month of February 1956 that I first met Prabhupada. He came to my press for getting the magazine printed, Back to Godhead. I found that it was not very easy for him to collect money. He would come to the press practically every day, and after the printing was done, he would do everything himself. But he was a dedicated person, a very committed person. And at the times when he was not in a position to pay the bills, I would ask him, why are you running this? Why don't you stop it? He would say, no, it is my mission. And one day, Surendra Kumar, you will see that I will succeed in my mission. He moves to 100 West 72nd Street. 3 months later,
his typewriter and tape recorder for translating our story. Bhaktivedanta Swami later said, "I came to America risking my life. I was physically unfit and at the fag end of my days. Sometimes I did not know where to live, nor was I used to the severe cold. Seemingly, I was alone for 1 year, but I never felt alone. I always felt the presence of my spiritual master, so I did not lose my enthusiasm, despite all difficulties." Bhaktivedanta Swami arrived in America during a decade of discontent. There's widespread dissatisfaction with America's war in Vietnam, and with what some consider her racist, exploitative dealings at home and abroad. Disillusioned by the establishment, the youth create a counterculture of their own. Around the time Bhaktivedanta Swami came, waves of Americans are breaking away from the status quo, searching for an alternative. For a short time, Bhaktivedanta Swami lives in the Bowery in a loft given by a friend. Mukunda Goswami, who was attending his classes at this time, tells of their first meeting. He wore very thick glasses and had a big Sanskrit book spread out before him. His voice was very deep and resonant. He spoke with great authority, and the Sanskrit shlokas he spoke were very beautiful, very melodious. He was obviously a very distinguished scholar, and I became very curious, almost astonished as to how someone of his stature, he looked very much like an aristocrat, could be living and residing in the Bowery, the Skid Row of New York. And afterwards, I approached him to speak. I was standing and he was sitting on a small dais, so he was looking up at me, and he had the look of a very happy, innocent young child. And I could see that he actually had all the time in the world for me. He wasn't short of time. I asked questions he would answer. Then after some time, he moved to a somewhat better neighborhood on 2nd Avenue. We helped him rent a small storefront there, and he had an apartment in the back. And within a few weeks' time, this little storefront on 2nd Avenue, on the Lower East Side of New York, which was then populated by thousands of young hippies, had been transformed into a beautiful Krishna temple. It's taken root. As in New York, Bhaktivedanta Swami gathers sincere followers. The Hare Krishna movement begins to grow. Lives will be successful. In Melbourne, Australia, Srila Prabhupada worships Lord Chaitanya, a divine incarnation of Krishna. By Chaitanya Mahaprabhu's mercy, we have installed the deity here in your country. We are very fortunate that Chaitanya Mahaprabhu has come to your country to teach you how you become free of all anxiety. This is Chaitanya Mahaprabhu's mission. Everyone is full of anxiety, but everyone can be free from all anxieties if he follows the path chalked out by Sri Chaitanya Mahaprabhu. As people have followed in this age, the method also has been offered very easily. They have been recommended simply to chant the holy name of God. That's all. Was born in India to benefit, go hungry within a 10-mile radius of the temple, Prabhupada instructs. In March 1972, devotees start the ISKCON Food Relief Program, distributing prasad, vegetarian food offered to Lord Krishna. As the Mayapur project develops. Yes.
ಓಕೆ, ಅದು ಪ್ರಭುಪಾದ ಬಗ್ಗೆ. ಇದು ನಮ್ಮ ರಾಧಾ ಗೋವಿಂದ್ ನಿಮ್ಗೆಲ್ಲರಿಗೂ ಆಶೀರ್ವಾದ ನೀಡಿ ನಾನು ಬೇಡ್ತಾ ಇದ್ದೇನೆ. ಭಗವದ್ಗೀತೆಗಳಿಗೆ ಬಂದಿದ್ದೀರಿ, ನಾಳೆಯಿಂದ ಸ್ಟಾರ್ಟ್. ಎಸ್, ಇದು ಪ್ರಭುಪಾದ್ ಪ್ಯಾಲೇಸ್ ಆಫ್ ಗೋಲ್ಡ್, ವೆಸ್ಟ್ ವರ್ಜಿನಿಯಾ, US ಅಲ್ಲಿ ಇರುವಂಥದ್ದು. ಇದು ಭಕ್ತಿವೇದ ಮ್ಯಾನರ್, ವಾಟ್ಫೋರ್ಡ್ UK ಅಲ್ಲಿ ಇರುವಂಥದ್ದು. ಇದು ಯುಕ್ರೇನ್ ಅಲ್ಲಿ ಇಸ್ಕಾನ್ ಫೆಸ್ಟಿವಲ್. ಇದು ಡರ್ಬನ್ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ. ಇದು ಮಾಯಾಪುರ್, ವೆಸ್ಟ್ ಬೆಂಗಾಲ್. ಈ ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ವೆಸ್ಟ್ ಬೆಂಗಾಲ್ ಇರುವಂತದ್ದು. ಇದು ನಮ್ಮ ರಾಧಾ ಗೋವಿಂದ್ ಮತ್ತು ಪ್ರಭುಪಾದ್ ಮಂಗಳೂರಲ್ಲಿ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ಟೆಂಪಲ್, ಮ್ಯಾಂಗ್ಳೂರ್. ಎಸ್, ನಮ್ಮ ಅಡ್ರೆಸ್ ಶ್ರೀ ಶ್ರೀ ರಾಧಾ ಗೋವಿಂದ್ ಟೆಂಪಲ್, ಕೋಕೋನಟ್ ಗಾರ್ಡನ್ ರೋಡ್, ಕದ್ರಿ ಟೋಲ್ ಗೇಟ್, ಮ್ಯಾಂಗ್ಳೂರ್ 575002. ಮತ್ತು ಟೆಂಪಲ್ ಪ್ರೆಸಿಡೆಂಟ್ ಇಸ್ ಗ್ರೇಸ್ ನಾಮನಿಸ್ಟರ್ ದಾಸ್, BTech IIT ಕಾನ್ಪುರ್, ಮತ್ತು iskonmangalore.com ಇದು ನಮ್ಮ ವೆಬ್ಸೈಟ್. ಓಕೆ, ಈಗ ಗಾಂಧೀಜಿ ಅಂತ ಹೇಳ್ತಾರೆ ನೋಡುವ. Those who meditate on the Gita will derive fresh joy and new meanings from it every day. ನೋಡಿ, ಇದರಲ್ಲಿ ನಮಗೆ ಹೊಸ ಹೊಸ ಅರ್ಥ ಸಿಗ್ತದೆ ಭಗವದ್ಗೀತೆಯಲ್ಲಿ, ಮತ್ತೆ ನಮಗೆ ಆನಂದ ಸಿಗ್ತದೆ, ಫ್ರೆಶ್ ಜಾಯ್. ವೆನ್ ಐ ರೀಡ್ ಇದು ಐನ್ಸ್ಟೀನ್ ನೋಡಿ, ವೆನ್ ಐ ರೀಡ್ ದ ಭಗವದ್ಗೀತಾ and reflect about how God created this universe, everything else seems so superfluous. ಅಂದ್ರೆ ಇವಾಗ ಕೂಡ ಭಗವದ್ಗೀತೆ ಓದ್ತಾ ಇದೆ ಐನ್ಸ್ಟೀನ್ ಕೂಡ. ಎಸ್, ಇಸ್ಕಾನ್ ಭಗವದ್ಗೀತೆ ಯಾಕೆಂದ್ರೆ ಇದು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಸೆಕ್ಷನ್, ಗುರು ಪರಂಪರೆಯಲ್ಲಿ ಬಂದಿದೆ. ಈಗ ಪ್ರಭುಪಾದ್ ಅವರ ಗುರು ಹೇಳಿದಾಗೆ, ಅವರ ಗುರು ಈ ರೀತಿ ನಾರದ ಮುನಿ, ಈ ರೀತಿ ಬ್ರಹ್ಮ ಕೃಷ್ಣ ಹೇಳಿದಾಗೆ ಚೇಂಜ್ ಇಲ್ಲ. ಎಸ್, ಗೀತಾ ಇಸ್ ವಾಸ್ಟ್ ಬುಕ್. ಸಿಸ್ಟಮ್ ಸ್ಟಡಿ ಆಫ್ ದಿ ಗೀತಾ ವಿಲ್ ಟೇಕ್ ಅಬೌಟ್ 1 year. ನೋಡಿ, ನಾವು ಹೇಗಂದ್ರೆ ಡೀಟೇಲ್ ಆಗಿ ಕಲಿಬೇಕಿದ್ರೆ ಅದಕ್ಕೆ 1 ವರ್ಷ ಹೋಗ್ತದೆ. 18 ದಿವಸದಲ್ಲಿ ನಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ವಿ ಆರ್ ಫೋಕಸ್ ಆನ್ ದ ಫ್ಲೋ ಆಫ್ ಥಾಟ್ಸ್. ಕೃಷ್ಣ ಮತ್ತು ಅರ್ಜುನನ ವಿಚಾರಗಳ ಬಗ್ಗೆ ನಾವು ಹೋಗ್ತೇವೆ ಟು ಪ್ರಿಪೇರ್ ಒನ್ ಫಾರ್ ಎ ಡೀಪರ್ ಸ್ಟಡಿ ಆಫ್ ಗೀತಾ. ಈಗ ಓವರ್ ಆಫ್ 18 days ಕೋರ್ಸ್, 1 hour a day ಕ್ಲಾಸ್, ಅಂದ್ರೆ ಡೈಲಿ 1 ಗಂಟೆ ಕ್ಲಾಸ್, ಒಂದು ಚಾಪ್ಟರ್, ಒಂದು ಅಧ್ಯಾಯ, ಕೀ ಆಸ್ಪೆಕ್ಟ್ಸ್ ಆಫ್ ಈ ಚಾಪ್ಟರ್ ಎಲ್ಲ ಇರೋದಿಲ್ಲ, ಮೇನ್ ಪಾಯಿಂಟ್ಸ್ ಹೇಳ್ತೇವೆ. ಕ್ವಶನ್ ಆನ್ಸರ್ ಆಫ್ಟರ್ ಕ್ಲಾಸ್, ಕ್ವಶನ್ ಆನ್ಸರ್ ಉಂಟು. ಡೈಲಿ ಕ್ವಿಜ್ ಆನ್ ಲರ್ನ್ ಡ್ಯಾಶ್ಬೋರ್ಡ್ ಪ್ಲಾಟ್ಫಾರ್ಮ್. ಎಸ್, ಇದು ಬೇರೆ ಇದು ಉಂಟು. ಓಕೆ, ಓರಿಯಂಟೇಷನ್ ಬಗ್ಗೆ ಇದಾಗ ಹೇಳಿದ್ದೇನೆ. ಎಸ್, ಮತ್ತೆ ಫ್ರೀ ಇ ಬುಕ್ ಕೂಡ ಉಂಟು. iskonmangalore.com ಹೋದ್ರೆ ನಿಮ್ಗೆ ಅಲ್ಲಿ ಫ್ರೀ ಇ ಬುಕ್ ಸಿಗ್ತದೆ. ಮತ್ತೆ ನೋಡಿ, ಇದು ತುಂಬಾ ಮುಖ್ಯ, ಎಲ್ಲರೂ ಪರ್ಚೇಸ್ ಮಾಡಿ. 600 ರೂಪಾಯಿ ಆಗುವಂಥದ್ದು ಭಗವದ್ಗೀತಾ, ಆತ್ಮ ಸಾಕ್ಷಾತ್ಕಾರ, ಪರಿಪೂರ್ಣ ಪ್ರಶ್ನೆ, ಪರಿಪೂರ್ಣ ಉತ್ತರ, ಮತ್ತೆ ಜವಾಬ್ ಬ್ಯಾಕ್, ಮತ್ತೆ ಜವಾಬ್ ಬೀಟ್. ಇದಕ್ಕೆ 600 ರೂಪಾಯಿ. ಅಲ್ಲಿ ನಿಮಗೆ ಲಿಂಕ್ ಕಳಿಸ್ತೇವೆ. ಈ ಲಿಂಕ್ಗೆ ಹೋದ್ರೂ ಕೂಡ ನಿಮ್ಗೆ ಸಿಗ್ತದೆ, ಇಲ್ಲ ನಿಮಗೆ ಗ್ರೂಪಲ್ಲಿ ಕಳಿಸ್ತೇವೆ. Yes, what's of code of conduct? Remember to be considerate, respectful of everyone's privacy, and be respectful to all members, volunteer, administrator, instructors, and everyone you interact with this group. ಅಂದ್ರೆ ನಾವು ಎಂತಂದ್ರೆ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ರೆಸ್ಪೆಕ್ಟ್ಫುಲ್ ಆಗಿ ಇರಬೇಕು. ವಾಲಂಟಿಯರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಇದು ಎಂತ ಹೇಳುವಂತ ಅಡ್ಮಿನ್ಸ್ನವ್ರು ಇರ್ತಾರೆ, ಇನ್ಸ್ಟ್ರಕ್ಟರ್ಸ್, ಇವ್ರದ್ದು ನಾವು ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಸೆಂಡಿಂಗ್ ಪರ್ಸನಲ್ ಅನ್ಸಾಲ್ಟೆಡ್ ಮೆಸೇಜ್, ಅಂದ್ರೆ ಪರ್ಸನಲ್ ಮೆಸೇಜ್ ಅಲ್ಲಿ ಕಳಿಸಬೇಡಿ ಗ್ರೂಪಲ್ಲಿ. ಕನ್ಸಿಡರ್ ಆಸ್ ಹರಾಸ್ಮೆಂಟ್ and will amount to blocking, reporting, and removing from the group. Yes. Okay. ಈಗ ಪ್ರೀವಿಯಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ, ಟೆಸ್ಟಿಮನಿ ಫ್ರಮ್ ಪ್ರೀವಿಯಸ್ ಸ್ಟೂಡೆಂಟ್ಸ್, ಈ ಕ್ಲಾಸ್ ಅನ್ನು ಕೇಳಿದವರು. ದೋ ನಾಟ್ ವಿಸಿಟೆಡ್ ಇನ್ ಪರ್ಸನ್ but I have been associated with ISKCON Mangalore virtually, why different religious programs, and particularly through its online course in our spiritual journey of Krishna consciousness during Corona pandemic. ಅಂದ್ರೆ ಕೊರೋನಾದಲ್ಲಿ ನಮಗೆ ತುಂಬಾ ಲಾಭ ಆಯ್ತು ಅಂತ ಹೇಳ್ತಾರೆ ಮೀನಾ ಗೌತಮ್. ದಿಸ್ ಈಸ್ ಆಲ್ ಫ್ರೀ ಆಫ್ ಕಾಸ್ಟ್. ಇದಕ್ಕೆ ಹಣ ಇಲ್ಲ, ಫ್ರೀ. ಐ congratulate President of the temple and his team of distinguished dedicated teachers who are doing wonderful job, and they are all in the service of Lord Krishna and the society by sharing their spiritual wisdom and knowledge. We have overcome all this critical time by getting connected with such spiritual leaders and like-minded Lord Krishna devotees. ಇದು ಮೀನಾ ಗೌತಮ್ ಹೇಳುವಂಥದ್ದು.
ಮತ್ತೆ ಶುಭಂ ಮಥುರ್ ಅಂತ ಹೇಳ್ತಾರೆ, ಐ ಗೆಟ್ ಇನ್ ಟಚ್ ವಿತ್ ಇಸ್ಕಾನ್ ಮಂಗಳೂರು March 2021. I am blessed, much blessed in by Krishna that he gave a huge Hari Bhakti family, so that together we do bhajans, kirtans, read and teach Bhagavad Gita and Bhagavatam and chant together. Yes. ನೋಡಿ ಝೂಮ್ ಕ್ಲಾಸ್ ಡೆಕೋರಮ್ ಅಂದ್ರೆ ಈಗ ಮಲಗಿ ಎಲ್ಲ ನಾವು ಕೇಳಬಾರ್ದು. ಯಾಕೆಂದ್ರೆ 3 ಗುಣ ಉಂಟು, ಸತ್ವಗುಣ, ರಜೋಗುಣ, ತಮಗುಣ. ತಮಗುಣ ಅಂದ್ರೆ ಈ ರೀತಿ, ರಜೋಗುಣ ಅಂದ್ರೆ ಅಂತ, ರಜೋಗುಣ ಅಂದ್ರೆ ಕೂತ್ಕೊಂಡು ಕೇಳ್ತೇವೆ ಆದ್ರೆ ಡಿಸ್ಟ್ರಾಕ್ಟ್ ಆಗಿರ್ತದೆ. ಸತ್ವಗುಣ ಅಂದ್ರೆ ಕರೆಕ್ಟ್ ಸ್ನಾನ ಎಲ್ಲ ಮಾಡಿ ಆರಾಮ್ಸೆ ಅಂದ್ರೆ ಟೇಬಲ್ ಎದ್ದು ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ನಾವು ಹೇಗೆ ಅಟೆಂಡ್ ಆಗ್ತೇವೆ ಅದೇ ಹಾಗೆ ನಾವು ಸತ್ವಗುಣದಲ್ಲಿ ಕೇಳ್ಬೇಕು ಕ್ಲಾಸ್. ಇದು ಒಳ್ಳೇದಲ್ಲ. ಕ್ವೆರೀಸ್ ಹೆಲ್ಪ್, ಓಕೆ, ಇದು ನಾವು ನೀವು ರೇಸ್ ಹ್ಯಾಂಡ್ ಮಾಡ್ಬೋದು, ಚಾಟಲ್ಲಿ ಕೂಡ ಮೆಸೇಜ್ ಹಾಕ್ಬೋದು, ಟೀಚರ್ಸ್ ಅಡ್ಮಿನ್, ಓಕೆ, ಇದು ಕೂಡ ಮಾಡ್ಬೋದು, ವಾಲಂಟಿಯರ್ ಕೂಡ ಮಾಡ್ಬೋದು. ಓಕೆ, ವೆಬ್ಸೈಟ್ ಫೋರಮ್ iskonmangaluru.com ಅಲ್ಲಿ ಹೋದರೆ ಮತ್ತೆ ನಾಮದಾಸ್ ಇದು ಎಂತ ವರ್ಕ್ ಆಗಿದೆ ಇದಕ್ಕೆ ಹೋಗ್ಬೋದು. ಮತ್ತೆ ಡೊನೇಷನ್ ಲಿಂಕ್ ನೋಡಿ, ಇದು ತುಂಬ ಮುಖ್ಯ. ಯಾಕೆ ಮುಖ್ಯ ಅಂದರೆ ನಮಗೆ ಒಂದು ಜಾಗ ಸಿಕ್ಕಿದೆ ಕೃಷ್ಣನ ಕೃಪೆಯಿಂದ. ನಾವು 2020 ಜೂನಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಆಗಸ್ಟಲ್ಲಿ ಗೌರ್ಮೆಂಟಿಂದ ನಮಗೆ ಒಂದು ಲ್ಯಾಂಡ್ ಅಪ್ರೋಚ್ ಆಯಿತು ಕೃಷ್ಣನ ಕೃಪೆಯಿಂದ. ಹಾಗೆ ನಾವು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೇವೆ. ಈಗ ಡಾಕ್ಯುಮೆಂಟೇಶನ್ ಆಗ್ತಾ ಉಂಟು. ಈಗ ಈ ಮಂತ್ ಎಂಡಿಗೆ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಗೆ ನಮಗೆ ಲೈಸೆನ್ಸ್ ಸಿಗ್ತದೆ, ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ. ಹಾಗೆ ಇದಕ್ಕೆ ಬೇರೆ ಬೇರೆ ಸೇವೆ ಉಂಟು, ಇದೆಲ್ಲ ನೀವು ಕೊಡ್ಬೋದು. 1 ಟೈಮ್ ಸೇವಾ, ಮಂತ್ಲಿ ಸೇವಾ, ಸ್ಪಾನ್ಸರ್ ಬ್ರಿಕ್ ಕಲ್ಲಿನ ಸೇವೆ, ಸ್ಕ್ವೇರ್ ಫೀಟ್ ಸೇವೆ, ಮೆಂಬರ್ಶಿಪ್, ಮತ್ತೆಲ್ಲ ಇದನ್ನು ಇನ್ಸ್ಟಾಲ್ಮೆಂಟ್ ಕೂಡ ಮಾಡ್ಬೋದು. ಓಕೆ, ಮತ್ತೆ ಧರ್ಮಕರ್ತ ಸೇವಾ, ಧರ್ಮಾಧಿಕಾರಿ ಸೇವಾ, ಮುಖ್ಯ ಧರ್ಮಾಧಿಕಾರಿ, ಮಹಾಮುಖ್ಯಧಾರಿ, ಇದೆಲ್ಲ ಲಿಂಕ್ ಉಂಟು. ಎಸ್, ಮತ್ತೆ ನೋಡಿ ಇನ್ನೊಂದು ವಿಷಯ, ಸ್ಪ್ಯಾಮ್ ಅಂದ್ರೆ ಇಂಥ ತುಂಬಾ ಈಗ ಎಂತಂದ್ರೆ ನಾವು ತುಂಬಾ ಫೇಮಸ್ ಆಗಿದ್ದೇವೆ. ಕಳೆದ ಆಲ್ಮೋಸ್ಟ್ ನೆಕ್ಸ್ಟ್ ಜೂನಿಗೆ 2 ವರ್ಷ ಆಗ್ತದೆ. ಇಡೀ ಎಲ್ಲ ಇಸ್ಕಾನ್ ಅಲ್ಲಿ ನಮ್ದು ಹೆಸರು ಪ್ರಸಿದ್ಧ ಆಗಿದೆ. ಹಾಗಾಗಿ ಬೇರೆಯವರೆಲ್ಲ ಕ್ಲಾಸ್ ಬರ್ತಾರೆ, ಅವರೆಲ್ಲ ಎಂತ ಮಾಡ್ತಾರೆ, ಅವ್ರು ಕೂಡ ಡೊನೇಷನ್ ಲಿಂಕ್ ಎಲ್ಲ ಹಾಕ್ತಾರೆ. ಹಾಗೆ ಜಾಗ್ರತೆ ಇರಬೇಕು, ಎಲ್ಲದಕ್ಕೂ ಡೊನೇಷನ್ ಕೊಡಬೇಡಿ. ಅಲರ್ಟ್ ನೋಡಿ, ವಿ ಡು ನಾಟ್ ಯೂಸ್ SMS ಟು ಸಾಲಿಸಿಟ್ ಡೊನೇಷನ್. ನಾವು ಹಾಗೆ SMS ಕಳಿಸೋಲ್ಲ ಡೊನೇಷನ್ ಕೊಡಿ ಅಂತ. ಆದರೆ ತುಂಬ ಮಂದಿ ಇದ್ದಾರೆ, ಸ್ಪ್ಯಾಮರ್ಸ್ ಆರ್ ಸೆಂಡಿಂಗ್ ಮೆಸೇಜಸ್ ವೈ SMS ಫಾರ್ ಡೊನೇಷನ್. ಇಫ್ ಯು ಆರ್ ಡೊನೇಟಿಂಗ್ ಥ್ರೂ ವೆಬ್ಸೈಟ್ ದೆನ್ ಚೆಕ್ URL iskonmangaluru.com, ಇದಕ್ಕೆ ನೀವು ಮಾಡಿ. ದಿಸ್ ಈಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್. ಮತ್ತೆ ಎಂತಾದ್ರೂ ಡೊನೇಷನ್ ನಮಗೆ ಟೀಚರ್ಸ್ಗೆ ನೀವು ಕಾಲ್ ಮಾಡ್ಬೋದು, ನಿಮಗೆ ನಾವು ಕಳಿಸ್ತೇವೆ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್, ಕೋಕೋನಟ್ ಗಾರ್ಡನ್ ರೋಡ್, ಕದ್ರಿ ಟಾಲ್ ಗೇಟ್, ನಂತೂರ್, ಇದು ಅಡ್ರೆಸ್. ಅಫಿಷಿಯಲ್ ಇಮೇಲ್ iskonnantur@gmail.com, ನಾಮದಾಸ್. ಹೋಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ 2 ಬ್ಯಾಂಕ್ ಉಂಟು, ಕೆನರಾ ಬ್ಯಾಂಕ್ ಮತ್ತೆ IDBI ಬ್ಯಾಂಕ್. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಡೊನೇಷನ್ದು ಹೇಗೆಂದ್ರೆ ನೋಡಿ, ಈಗ ನಾನು ಟೆಂಪಲ್ಗೆ ಶಾಸ್ತ್ರದಲ್ಲಿ ಉಂಟು, ಭಾಗವತಮಲ್ಲಿ ಯಾರು ದೇವಸ್ಥಾನಕ್ಕೆ ಕೊಡ್ತಾನೆ ಕನ್ಸ್ಟ್ರಕ್ಷನ್ಗೆ, ಅವನಿಗೆ ಭಗವಂತ 100 ಪಟ್ಟು ಜಾಸ್ತಿ ಕೊಡ್ತಾನೆ ಅಂತ. ಹಾಗೆ ನಾವು ಲಾಸ್ ಆಗುದಲ್ಲ, ದೇವರಿಗೆ ಕೊಟ್ಟು ನಾವು ಗಳಿಸುದು, ನಾವು ನಮ್ಮಿಂದ ಹೋಗುದಲ್ಲ. ಎಸ್, ಓಕೆ. ಈಗ ನೀವು ಈ iskonmangaluru.com ಹೋಗಿ ನೋಡಿ, ಇದು ಬರ್ತದೆ ಅಲ್ಲಿ, ಹೋಮು, ರಿಜಿಸ್ಟರ್, ಕ್ಲಾಸ್ ಲಿಂಕ್ಸ್ ಇದೆಲ್ಲ ಉಂಟು, ನೀವು ಇದಕ್ಕೆಲ್ಲ ಹೋಗ್ಬೋದು. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಫೇಸ್ಬುಕ್ ಪೇಜ್, ಇಲ್ಲಿ ಕೂಡ ನೀವು ಇದು ಮಾಡ್ಬೋದು, ಕಳಿಸ್ಬೋದು. ಎಸ್, ಕ್ವಿಜ್, ಡೈಲಿ ಕ್ವಿಜ್ ನೋಡಿ, ಇದು ಡೈಲಿ ಬರ್ತದೆ. ಇಲ್ಲಿ ಇಂಗ್ಲಿಷ್, ಹಿಂದಿ, ಕನ್ನಡ. ಇಲ್ಲಿ ಕನ್ನಡಕ್ಕೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಬರ್ತದೆ, ಅದು ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಬರ್ತದೆ. ಮತ್ತೆ ಬುಕ್ ಪರ್ಚೇಸ್ಗೆ ನೀವು ಇಲ್ಲಿ ಬೈ ನಾವ್ ಅಂತ ಹೋಗ್ಬೇಕು. ಅದೇ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ ಸಿಗ್ತದೆ. 3 books ಪ್ಲಸ್ ಫ್ರೀ ಗಿಫ್ಟ್ ಆಫ್ ಜಪಮಾಲ ವಿತ್ ಬ್ಯಾಗ್, ₹600. ಇದೆಲ್ಲ ಪೋಸ್ಟ್ ಚಾರ್ಜ್ ಎಲ್ಲ ಸೇರಿ ₹600. ಓಕೆ. ಗುರು ಪ್ರಣಾಮ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಯ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪ್ರಭುಪಾದ ಪ್ರಣೇತ ನಮ. ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನಿ. ನಮಸ್ತೆ ಸಾರಸ್ವತೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾಯ. ಎಸ್, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಶ್ರೀ ಕೃಷ್ಣ ಪ್ರಣಾಮ. ಏ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ.
ಎಸ್, ಈಗ ನಾವು ಸಂಕಲ್ಪ ಮಾಡುವ. ಎಲ್ಲರೂ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಎಲ್ಲರೂ ಹೇಳಿ, ನನ್ನೊಟ್ಟಿಗೆ ರಿಪೀಟ್ ಮಾಡಿ. ಎಸ್, ಹರೇ ಕೃಷ್ಣ. ಎಸ್, ಎಲ್ಲರೂ ರಿಪೀಟ್ ಮಾಡಿ. ನಾನು ಹರೇ ಕೃಷ್ಣ. ಎಸ್, ರಿಪೀಟ್. ನಾನು ನಾನು ಇಸ್ಕಾನ್ ರಾಧಗೋವಿಂದ ದೇವಸ್ಥಾನದವರು ದೇವಸ್ಥಾನದವರು ಕಂಡಕ್ಟ್ ಮಾಡುವ 18 ದಿವಸದ ಭಗವದ್ ಕ್ಲಾಸಿಗೆ 18 ಹಾಜರಾಗ್ತೇನೆ ಹಾಗೂ ರಾಧಾಗೋವಿಂದ ಮತ್ತು ಶೀಲ ಪ್ರಭುಪಾದಿದು ರಾಧಾಗೋವಿಂದ ಮತ್ತು ಶೀಲ ಪ್ರಭುಪಾದಿದ ಆಶೀರ್ವಾದ ಪಡಿತೇನೆ. ಈಗ ನಾವು 3 ಬಾರಿ ಹರೇ ಕೃಷ್ಣ ಮಂತ್ರ ಒಟ್ಟಿಗೆ ಹೇಳುವ. ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ಹರೇ, ಹರೇ ರಾಮ, ಹರೇ ರಾಮ, ಹರೇ ರಾಮ, ಹರೇ ರಾಮ, ರಾಮ ರಾಮ, ರಾಮ ರಾಮ, ಹರೇ ಹರೇ. ಹರೇ ಹರೇ. ಹೇಳುವ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ಹರೇ, ಹರೇ ರಾಮ, ಹರೇ ರಾಮ, ಹರೇ ರಾಮ, ಹರೇ ರಾಮ ರಾಮ, ರಾಮ, ಹರೇ ಹರೇ, ಹರೇ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ರಾಮ, ಹರೇ ಹರೇ. ಹರೇ ಹರೇ. ಒಂದು ನಿಮಿಷ, ಈಗ ನಾನು ಇಲ್ಲಿ 0 ಡೇದು ಕ್ವಶನ್ಸ್ ಉಂಟು, ಅದು ಸಾಲ್ವ್ ಮಾಡ್ಬೇಕು. ಈಗ ಕಳಿಸ್ತೇನೆ ಇದಕ್ಕೆ, ಯಾವುದಕ್ಕೆ. ಒಂದು ನಿಮಿಷ. ಓಕೆ, ಐ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಎ ಫ್ರೀ ಕೋರ್ಸ್, ಬಟ್ ವೇರ್ ಕ್ಯಾನ್ ಐ ಬೈ ಬುಕ್ಸ್? ನೋಡಿ, ಇದು ಲಿಂಕ್ ಅಲ್ಲಿ ನಿಮಗೆ ಸಿಗ್ತದೆ ಪುಸ್ತಕ, ಮತ್ತೆ ಸರ್ಟಿಫಿಕೇಟ್ ಸಿಗ್ತದೆ. ನೀವು ಈ is recognition by the temple that you have successfully completed quizzes of all 18 chapters. ಈ 18 ಚಾಪ್ಟರ್ ಕ್ವಿಜ್ ಆದಮೇಲೆ ನಿಮಗೆ ಎಸ್ ಸರ್ಟಿಫಿಕೇಟ್ ಸಿಗ್ತದೆ. ಎಸ್, ವಾಟ್ ಇಸ್ ದ ಲೆವೆಲ್ ಆಫ್ ಡಿಫಿಕಲ್ಟಿ ಎಕ್ಸಾಮ್ ಟು ಬಿ ಅವಾರ್ಡೆಡ್ ಸರ್ಟಿಫಿಕೇಟ್? ಅಂದ್ರೆ 80% ಬೇಕು. ಆದ್ರೆ ಇದಕ್ಕೆ ಎಂತಂದ್ರೆ ಅನ್ಲಿಮಿಟೆಡ್ ಅಟೆಂಪ್ಟ್, ಎಷ್ಟು ಬೇಕಾದ್ರೂ ನೀವು ಅಟೆಂಪ್ಟ್ ಮಾಡ್ಬೋದು. 80% ಆದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ. ಎಸ್, ನೋಡಿ, ನಡುವಲ್ಲಿ ಬಿಡಬೇಡಿ, ಇದನ್ನು ಕಂಟಿನ್ಯೂ ಮಾಡಿ. ಎಸ್, ಇಫ್ ಐ ಡೌಟ್ ಇನ್ ದ ಕ್ವಿಜಸ್ ಆ್ಯಂಡ್ ಕ್ವೆರೀಸ್, ನಿಮಗೆ ಟೀಚರ್ದು ಕೇಳ್ಬೋದು, ಇಲ್ಲಾಂದ್ರೆ ಅಡ್ಮಿನ್ ಇದ್ದಾರೆ ಅವ್ರದ್ದು ಕೇಳ್ಬೋದು, ವಾಲಂಟಿಯರ್ ಇದ್ದಾರೆ ಅವ್ರದ್ದು ಕೇಳ್ಬೋದು. ಮತ್ತೆ ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ ಈ ಕೋರ್ಸಿಗೆ. ಎಸ್, ಈಗ ನಿಮಗೆ ನಾನು ಇದು ಲಿಂಕ್ ಕಳಿಸ್ತೇನೆ. ಎಲ್ಲರೂ ಕ್ವಶನ್ಸ್ ಚಾಟಲ್ಲಿ ಹಾಕ್ತೇನೆ. ಎಲ್ಲರೂ ಸಾಲ್ವ್ ಮಾಡಿ.